Officer and First VDG Dr. Melvin D'Souza and Lady Lion Smitha D'Souza to dais, escorted by First Vice President Lion P.S. Alva and Krishni Kumari S. Alva. To call the meeting to order. I am Suraj Naik, meeting called to the order. I request the audience to please stand for three events. First of all, prayer. ನಿನ್ನ ಆಶ್ರಯಿಸುವೆ ನಿಗಮ ಗೋಚರ ನಿತ್ಯ ಬೆನ್ನ ಬಿಡದೆ ಕಾಯೋ ಜಗದೀಶ ವಿದ್ಯೋ ಹಣ್ಣುಳ್ಳ ಮರಗಳು ಪಕ್ಷಿಗಳಿಗಾಶ್ರಯವು ಪುಣ್ಯ ನದಿಗಳು ಋಷಿಗಳಿಗಾಶ್ರಯವು ಹರಿಗೆ ಕಣ್ಣಿಲ್ಲದಾತನಿಗೆ ಕೈಗೋಲಿನಾಶ್ರಯವು ತನ್ನಿಷ್ಟ ಪಡೆದವಗೆ ನಿನ್ನ ಆಶ್ರಯವು ನಿನ್ನ ಆಶ್ರಯಿಸುವೆ ಪತಿವ್ರತ ವನಿತೆಗೆ ಪತಿಯೊಂದೇ ಆಶ್ರಯವು ಯತಿಗಳಿಗೆ ಶ್ರುತಿ ಪ್ರಣವ ದಾಶ್ರಯವು ಹರಿಗೆ ಮತಿವಂತನಿಗೆ ಹರಿ ಸ್ತುತಿಗಳೇ ಆಶ್ರಯವು ಹಿತವಾದ ಪುರಂದರ ವಿಠಲನಾಶ್ರಯವು ನಿನ್ನ ಆಶ್ರಯಿಸುವೆ ನಿಗಮ ಗೋಚರ ನಿತ್ಯ ಬೆನ್ನ ಬಿಡದೆ ಕಾಯೋ ಮನದಿಷ್ಟ ವಿದ್ಯೋ. Now flag salutation by Lion Santosh V. Punja. ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ನಮ್ಮ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುವನು ಎಂಬುದರ ಮೇಲೆ ಅವಲಂಬಿಸಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮನೆಯಾಗಿ ಶ್ರಮಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಕೀರ್ತಿಯನ್ನು ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಆರುವಂತೆ ಮಾಡುತ್ತೇವೆ. Now 1 minute silence prayer for world peace. Thank you. Please be seated. By Lion U. Raghuram Rai. To show my faith in the worthiness of my vocation by industrious application to the end that I may merit a reputation for quality of service. To seek success and to demand or fair remuneration or profit as my just due, but to accept no profit or success as the price of my own self-respect, lost because of unfair advantage taken or because of questionable acts on my part. To remember that in building up my business, it is not necessary to tear down another's to be loyal to my clients or customers and true to myself. Whenever a doubt arises as to right or ethics of my position or action towards others, to resolve such doubt against myself, to hold friendship as an end and not a means, to hold that true friendship exists not on account of the service performed by one to another, but that true friendship demands nothing but accept service in the spirit in which it is given. Always to bear in mind of obligations as a citizen to my nation, my state and my community, and to give them my unswerving loyalty in word, act and deed, to give them freely of my time, labor and means, to aid others by giving my sympathy to those in distress, my aid to the weak and my substances to the needy, to be careful with my criticism and liberal with my praise, to build up
and not destroyed. Thank you. Now, welcome address by Lion P. Suresh Naik, our President, with floral offerings to the dignitaries. ಪ್ರಥಮವಾಗಿ ಈ ದಿನದ ಶುಭ ಸಂಜೆಯಲ್ಲಿ ಲಯನ್ಸ್ ಕ್ಲಬ್ ಮಂಗಳದೇವಿಯ ಅಧ್ಯಕ್ಷರು ಮತ್ತು ಇತರ ಪದಗ್ರಹಣಕ್ಕೆ ನಮ್ಮ ಆತ್ಮೀಯ ಕರೆಗೆ ಓಗೊಟ್ಟು ಆಗಮಿಸಿದ ನಗುಮುಖದ ಪ್ರಥಮ ಉಪರಾಜ್ಯಪಾಲರಾದ ಮತ್ತು ಇನ್ಸ್ಟಾಲೇಷನ್ ಆಫೀಸರ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಮತ್ತು ಲೇಡಿ ಲಯನ್ ಸ್ಮಿತಾ ಡಿಸೋಜಾ ಅವರಿಗೂ ಲಯನ್ಸ್ ಕ್ಲಬ್ಬಿನ ಎಲ್ಲ ಮೆಂಬರ್ಸ್ಗಳ ಪರವಾಗಿ ನಾನು ಸ್ವಾಗತ ಬಯಸುತ್ತಿದ್ದೇನೆ. ಕ್ಲಬ್ಬಿನ PDG ರೊನಾಲ್ಡ್ ಗೋಮ್ಸ್ ಅವರನ್ನು ಸ್ವಾಗತ ಬಯಸುತ್ತಿದ್ದೇನೆ. ಟ್ರೆಜರರ್ ಲಯನ್ ರಾಮೋಹನ್ ಆಳ್ ಅವರನ್ನು ಕೂಡ ನಾನು ಕ್ಲಬ್ಬಿನ ಪರವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ರೀಜನ್ ಚೇರ್ಪರ್ಸನ್ ಲಯನ್ ಜ್ಯೋತಿ ಎಸ್ ಶೆಟ್ಟಿ ಅವರನ್ನು ಕೂಡ ಆತ್ಮೀಯವಾಗಿ ಲಯನ್ಸ್ ಕ್ಲಬ್ ಮಂಗಳೂರಿನ ಎಲ್ಲ ಸದಸ್ಯರ ಪರವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಹಾಗೆ ಝೋನ್ ಚೇರ್ಪರ್ಸನ್ ಲಯನ್ ಸಂಜಯ್ ಶೇಖರ್ ಇವರನ್ನು ಕೂಡ ನಾವು ಆತ್ಮೀಯವಾಗಿ ಸ್ವಾಗತ ಬಯಸುತ್ತಿದ್ದೇವೆ. ಕ್ಲಬ್ ಸೆಕ್ರೆಟರಿ ಲಯನ್ ಜ್ಯೋತಿ ಚಂದ್ರ ಅವರನ್ನು ಕೂಡ ನಾನು ಈ ಸಮಯದಲ್ಲಿ ಸ್ವಾಗತ ಬಯಸುತ್ತಿದ್ದೇನೆ. ಮತ್ತು ಈ ದಿನದ ಶುಭ ಕಾರ್ಯಕ್ರಮಕ್ಕೆ ಆಗಮಿಸಿದ ಲಯನ್ಸ್ ಎಲ್ಲ ಗಣ್ಯರಿಗೂ, ಲಯನ್ಸ್ನ ಎಲ್ಲ ಬಂಧುಗಳಿಗೂ, ಲಯನ್ಸ್ ಸುರೇಶ್ ನಾಯಕನಾದ ನಾನು ಕ್ಲಬ್ಬಿನ ಎಲ್ಲ ಸದಸ್ಯರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. First of all, A. Sadashiva Kulal. Idre, I request new members to stand up when calling their name. A. Sadashiva Kulal, son of late Narayan Kulal and Srimati Jalaja Kulal, proprietor of Sinchana Arrangers and Sinchana Laundry. Currently, the event secretary in Dakshina Kannada Jilla Mulyara Yane Kulalara Matra Sangha, Congress Party. Happily married to Chandraprabha S. Kulal. She is homemaker, daughter Sinchana Kulal, born on 9/4/1991, resident of Kadri Temple Road, Malikatta. He is the president of Old Student Union, secretary Karnataka Rakshana Vedike, vice president of Sukhi Sauharda Cooperative Society, proprietor Sri Enterprises Kadri Mangalore, dealing in water purifier distribution and authorized service center. Happily married to Deepika Kiran, housewife. Deepika Kiran Vandara. She is also joining as a family member. They may join afterwards. Ratish, born on 28/6/1982. He is a sales and service in premium imported bike. He is a resident of Car Street, Mangalore. Happily married to Lakshmi, housewife. She is also joining as a family member. N. Prabhananda Shanai. Prabhananda Shanai, a tax consultant, and his hobbies are social service. Happily married to Prabha P. Shanai, son Prabhat Shanai. His spouse also joining as a family member. Ajit Prasad K. Born on 11/3/1962. His profession is car dealer and happily married to Dr. Rekha. She is a housewife. She is also joining as a family member. Uday Kumar, born on 23/1/1975, a interior decorator by profession. His hobbies is driving. Happily married to Lolakshi. She is a homemaker and Lolakshi also joining as a family member. Vittal Kulal, born on 1/8/1983, his profession is business. His hobbies are traveling. He is a single member. Naveen Kumar, born on 1/11/1978, profession is business. He is a single member. Chiranjeevi PR, born on 15/8/1995, a Kotak financial advisor by profession. Dynamism, versatility and a passion for excellence are some of the key factors that contribute to the success of an individual. Mahesh L. Salyan, the dynamic managing director of Salyan Estates Premier Real Estate
developer firm, constant endeavor to always deliver the very best of his customers. It is these qualities of his that have been the driving force behind the success, thus earning it a place of pride among the real estate firms of the region. We are our Mahesh L. Salyan joining a esteemed entrepreneur. On behalf of all the members of Lions Club Mangalore Mangaladevi, I welcome you all. Thank you. Lion President, Secretary and Treasurer by Lion Karna Shetty Bowler. ಮಿತ್ತ ಚಾವಡಿಡು ಆರಾಮರಾತಿನ ಎಂಕಲ ಗುರುಕಾರಾಯನ ಸುರೇಶ್ ನಾಯ್ಕರೆ ಬದ್ ವರ್ಷದ ಅಕ್ಲಿನ ಪಟ್ಟಾಭಿಷೇಕ ಮನ್ಪಡ ವೈದ್ಯನಂಚಿನ ಮೆಲ್ವಿನ್ ಜೋನ್ ಸಾರ್ನ ಅರ್ಧಾಂಗಿ ಅಂಚನೆ ಮಿತ್ತ ಚಾವಡಿತನ ಮಾತ ಬಂದಲೆ ತಿತ್ತಿತ್ತನ ಮಾತ ಲಯನ್ಸ್ ಬಂದಲೆ ನಿಕ್ಲೆಗೆ ನೀಟಾದ ಅಡ್ಡ ಕೊಡ್ದು ಇನಿ ಮೂಜಿ ಜಂತ ಪರಿಚಯ ಮನ್ಪರೆ ಎಂಕ ಒಂಜಿ ಅವಕಾಶ ತಿಕ್ಕಂದು ಶುರುಕಾದು ಎಂಕಲ ಲಯನ್ಸ್ ಕ್ಲಬ್ ಮಂಗಳದೇವಿದ ಪನೌದ ಗುರ್ಕಾರ್ ಲಯನ್ ಅನಿತಾ ಗೋಮ್ಸ್ ಸನ್ರೆ ಸೋಲಾರ್ ಸಿಸ್ಟಮ್ ಪ್ರೈವೇಟಿಂದ ಎಮ್ ಡಿ ಐನ ಎಂಕಲ ಮಾಜಿ ಗವರ್ನರ್ ಅಂಚನೆ ಲಯನ್ಸ್ ಕ್ಲಬ್ದ ಜಾಕಿ ಶ್ರಫ್ ರೊನಾಲ್ಡ್ ಗೋಮ್ಸ್ನ ಅರ್ಧಾಂಗಿ ಅನಿತಾ ಗೋಮ್ಸ್ ಬಿಕಾಂ ಪದವೀಧರೆ ಸಿಂಡಿಕೇಟ್ ಬ್ಯಾಂಕ್ ಬೇಲೆಗೆ ಸೇರ್ದು ಹಲವಾರು ತಿಕ್ಕಡಿ ಬೇಲೆ ಮಂತದ್ದು 2 ವರ್ಷ ತುಂಬು ಸ್ವಯಂ ನಿವೃತ್ತಿದೆ ತಂದು ತನ್ನ ಕಣ್ಣಿನ ಕಂಪನಿಗೆ ಡೈರೆಕ್ಟರ್ ಆದ ಸೇವೆ ಸಲ್ಲಿಸಿನಲ್ಲಿ 2 ಜೋಕುಲು ಕಡಿದ ಮಗಲು ಬೊಕ್ಕ ಮರ್ಮಯೆ ಸ್ವೀಡನ್ IT ಕಂಪನಿ ಬೇಲೆ ಮಂತಂದು ಕಿನ್ಯಾಲು ಆಸ್ಟ್ರೇಲಿಯಾಡು ಆರ್ಕಿಟೆಕ್ಟ್ ಆದ ಬೇಲೆ ಮಂತಂದು ಲಯನ್ಸ್ ಕ್ಲಬ್ ಮಂಗಳದೇವಿಗೆ ಸೇರ್ದು ಖಜಾಂಜಿಯಾದ 2 ವರ್ಷ ಕಾರ್ಯಂತರಾದ 5 ವರ್ಷ ಅಧ್ಯಕ್ಷರಾದ ಜಿಲ್ಲೆದ ಹಲವು ಕಾರ್ಯಡು ಬೇಲೆ ಮಂತದು ಇತ್ತ ಎಂಗಳಿಗೆ ಸಿಂಡಿಕೇಟ್ ಕ್ಯಾಂಪ್ದ ಮಾಜಿ ಒಂಜಿ ಬ್ರಾಂಚ್ ಮ್ಯಾನೇಜರ್ ಅನಿತಾ ಗೋಮ್ಸ್ ಎಂಕಲ್ನ ಪನವದ ಗುರುಕಾರ ಅದು ಈ ಸರ್ತಿ ಎಂಕಲ್ನ ಒಂಜಿ ಅಧಿಕಾರದ ತಂದುಲ್ಲೇರು ನನ್ನ ಕಾರ್ಯ ಅಂತೇಳಿ ಆಲ್ವಾಸ್ ಟೈರ್ ಕ್ಲಿನಿಕ್ ಅಂಚೆನೆ JK ಟೈರ್ಸ್ದ ಮಾಲಕೆರೈನ ಮಾಜಿ ಕ್ಯಾಬಿನೆಟ್ ಸೆಕ್ರೆಟರಿ ಇತ್ತ ಕ್ಯಾಬಿನೆಟ್ ಟ್ರೆಜರರ್ ಐನ ಪಿರಾಕಿಡ್ ಗೌರ್ಮೆಂಟ್ ಕಾಲೇಜ್ ರಾಜೇಶ್ ಕನ್ಯೆ ಪಂಪನ ಪುದರ್ ಬಡಿನ ರಾಮೋನ್ ಆಳ್ವ ಮೇರ್ನ ಅರ್ಧಾಂಗಿ ಮಲ್ಲಿಕಾ ಆರ್ ಆಳ್ವ ಪುಣೆದ ಪ್ರತಿಷ್ಠಿತ ಕಾಲೇಜ್ ಇಕಾನಮಿಕ್ಸ್ ಇನ್ BA ಮಂತದು 1977 ಕೆನರಾ ಬ್ಯಾಂಕ್ ಸೇರ್ದು ಪುಣೆ ಮುಂಬೈ ಬ್ಯಾಂಗ್ಳೂರ್ ಸುರತ್ಕಲ್ ಕಿನ್ನಿಗೊಲ್ಲಿ ಹುಬ್ಳಿ ಬೆಳಗಾಂ ಅಲ್ಪ ಬೇಲೆ ಮಂತದು ಕಡೆಗೆ ಬ್ರಾಂಚ್ ಮ್ಯಾನೇಜರ್ ಅದು ನಿವೃತ್ತಿ ಅದು 2 ಜೋಕುಲು ಅಪೇಕ್ಷೆ ಬೊಕ್ಕ ಅಕ್ಷಯ್ ಮೆಕ್ಯಾನಿಕಲ್ ಇಂಜಿನಿಯರ್ ಅದು ಬೆಂಗಳೂರು 4 ವರ್ಷ ಬಾಸ್ ಕಂಪನಿ ಬೇಲೆ ಮಂತದು ಇತ್ತೆ ಆಲ್ಮೋಸ್ಟ್ ಅರ್ನಟ್ಟಿಗೆ ಸೇಲೆ ಬೇಲೆ ಮಂತಂದುಲೇರು ಅಂಚನೆ ಮಗಲ್ ಅಪೇಕ್ಷಾ ಡೆಂಟಿಸ್ಟ್ ಅದು ಅಲ್ಲ ಕಂಡೆನೆಲ್ಲ ಬಿಸ್ನೆಸ್ ಮ್ಯಾನ್ ಅದು 4 ಕಿನ್ಯ ಪುಲ್ಲಿ ಜೋಕುಲ್ನ ಅಪ್ಪೆ ಅಮ್ಮೆ ಎಂಕಲ್ನ ದುಂಬದ ಕಾರ್ಯಂತರೇನ ಮಲ್ಲಿಕಾ ಆರ್ ಆಳ್ವ ಸಿಂಡಿಕೇಟ್ ಬ್ಯಾಂಕ್ದ ಮಾಜಿ ಬ್ರಾಂಚ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ಲ ಸಿಂಡಿಕೇಟ್ ಬ್ಯಾಂಕ್ಲ ಮರ್ಜಿಯಾದ ಇತ್ತೆ ಮಂಗಳದೇವಿ ಎಂಕಲ್ನ 2 ಕಾರ್ಯಂತರ್ಲ ಕೋಶಾಧಿಕಾರಿ ಅದು ಬೇಲೆ ಮಂತಂದುಲ್ಲೇರು ನನ್ನ ಎಂಕಲ್ನ ಗುರ್ಕಾದ ಅನಿಲ್ ದಾಸ್ ಅವು ಕೆನರಾ ಬ್ಯಾಂಕ್ ಎಂದು ಸಿಂಡಿಕೇಟ್ ಬ್ಯಾಂಕ್ ಎಂದು ರಿಸರ್ವ್ ಬ್ಯಾಂಕ್ ಅನಿಲ್ ದಾಸ್ ಗೋಲ್ಡನ್ ಮ್ಯಾನ್ ಆಫ್ ದಿ ಮಂಗಳದೇವಿ ಎಂಕಲ ಬಂಗಾರದ ಮನುಷ್ಯ 1973 ಮಾಬಲ್ ಬೊಕ್ಕ ಆನಂದಿ ದಂಪಲ್ನ ಕಡೀರ್ ದಮಗೆ ಅದು ಉಳ್ಳಾಲೋಡು ಪುಟ್ಟಿ ನಂಬೇರು PVC ಮಂತದು ಬೊಕ್ಕ ಎಲೆಕ್ಟ್ರಾನಿಕ್ಸ್ ಪದವಿ ಮಂತದು ಒಂಜಿ 2 ವರ್ಷ ಬೇತೆ ಕಂಪನಿ ಮಾರ್ಕೆಟಿಂಗ್ ಮ್ಯಾನೇಜರ್ ಅದು ಬೇಲೆ ಮಂತದು ಕುಡ್ಲಾಗ ಬರ್ತದು ದಾಸ್ ಪ್ರಮೋಷನ್ ಪಂಪನ ಒಂಜಿ ಮಲ್ಲ ಕಂಪನಿ ನರ್ಸ್ ಲೆಕ್ಕಲಿಗೆ ಸೇವೆ ಕೊರ್ಪನ ಅಂಚೆನೆ ಉದ್ಯೋಗ ಕೊರ್ಪನ ಒಂಜಿ ಕಂಪನಿ ಮಂತದು ಕರ್ನಾಟಕದ ನಾನಾ ಭಾಗಡು ಬ್ಯಾಂಗ್ಳೂರು ಹುಬ್ಳಿ ಬೆಳಗಾಂ ಬಳ್ಳಾರಿ ಅಲ್ಪ ಮಂತ ಸುಮಾರು ಸಾವಿರಾರು ಜೋಕ್ಲೆಗೆ ಒಂಜಿ ಕೆಲಸ ಕೊರ್ಪನ ಅಂಚಿಂದ ಒಂಜಿ ಸಂಸ್ಥೆ ಕಟ್ಟದು ಸುಗ್ಗಿ ಚಿಟ್ಸ್ ಕಂಪನಿದ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಅಂಚನೆ ಹಲವಾರು ಕಂಪನಿ ಬೇರೆ ಸೇವೆ ಮಂತಂದುಲ್ಲೇರು ಬೊಡೆರಿ ಆಶಲತ ದಾಸ್ ಮೂಜಿ ಜೋಕುಲು
ವಿನಿಷಾ ದಾಸ್ ಬೊಕ್ಕ ವಿಪುಲ್ ದಾಸ್ ಪಂಪನ ಮೂಜಿ ಜೋಕುಲ್ನ ಒಂಜಿ ಬುಟ್ಟ ಸಂಸಾರ. ಆರು ಸುಗ್ಗಿ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ, ದಾಸ್ ಚಾರಿಟೇಬಲ್ ಟ್ರಸ್ಟ್ದ ಸ್ಥಾಪಕ ಅಧ್ಯಕ್ಷ ಆದ, ಹಲವಾರು ಸಮಾಜ ಸೇವೆ ಮಂತೊಂದುಲ್ಲೇರು. ಅವತ್ತಂದೆ ನಿಖಿಲ ಗೊತ್ತಪ್ಪು ಕರ್ನಾಟಕ ರಕ್ಷಣಾ ವೇದಿಕೆದ ಒಂಜಿ ಜಿಲ್ಲಾಧ್ಯಕ್ಷೆಯಾದ, ನಮ್ಮ ನಾಡು ನುಡಿಗೆ ಹಲವಾರು ಹೋರಾಟ ಮಂತಿನ ಒಂಜಿ ಶ್ರಮಜೀವಿ. ಕುಲಾಲ ಸಮುದಾಯ ಭವನ ಕಟ್ಟಡ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ, ವೀರನಾರಾಯಣ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ, ಶ್ರೀದೇವಿ ದೇವಸ್ಥಾನ ಇಂಚ ಹಲವಾರು ಧಾರ್ಮಿಕ ಸಂಸ್ಥೆದ ಕೆಲಸ ಮಂತಿನ ಮೇರೆ ಬಿಜೆಪಿದ ಒಂಜಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾದುಲ್ಲೇರು. 2013 ಮಂಗಳದೇವಿ ಲಯನ್ಸ್ ಕ್ಲಬ್ ಸೇರಿನ ಮೇರೆ 14 ಕ್ಲಬ್ ಸೆಕ್ರೆಟರಿ ಆದ ಇತ್ತೆ ಎಂಕಲ್ನ ಈ ವರ್ಷ ಅಧ್ಯಕ್ಷೆ. ಅವತ್ತಂದೆ ಒಂಜಿ ಖುಷಿದ ಸಂಗತಿ ತಾನೆ ಬಂಡ ಇಂಚು ಬೆಂಕಲ್ ಎಲ್ಲಿಯೇ BOD ಮೀಟಿಂಗ್ ಆಂಡ್ ಅಪ್ಪಗ ನಮ್ಮ ರೀಜನ್ ಚೇರ್ಮನ್ 10,000 ಝೋನ್ ಚೇರ್ಮನ್ 5,000 ಪೂರ ಕೊರಪೆ ಬಂದಾಗ ಎಂಕುಲ್ ಬಂಡ ಅರಿಗೆ ಅನಿಲ್ ದಾಸ್ತ ಬಂಡ PMJF ಅಂಡ 10,000 ಕೊರಪಣ್ಣ ಎಂಕುಲ್ PMJF ಅಂದು ಅದೇನೇ ಒಂಜಿ 2 ಜನ ಅವರು ಬಂಡು ನಂಬರ್ ಬಂದಲೆ 5 ನಿಮಿಷ ಅನ್ನಗ 10 ಜನ PMJF ಮಂಗಳಿದ್ದು ಸರ್ ಅಂಚಿನ ಒಂಜಿ ಆ 10 ಜನಕ್ಕೆ 10,000 ಕೊರಪನ ಅಂಚಿನ ಒಂಜಿ ಅಧ್ಯಕ್ಷರು ಎಂಕ್ಲಿಗೆ ತಿಕ್ಕಿದ್ದೇರಿ. ಅಂಚಾದ ಪುನಗ ಯಾನ್ ಪಂಡೆ ಅವು 25 ತಾರೀಕು ಉಲೈ ಕೊರಡು ಒಂದು ಅಂಚೆ ನಿಖಿಲ್ ಪಂಪು ನಿಖಿಲ್ ವಾಲ ನರ್ಸಿಂಗ್ ಜನಗೋಡನ 25 ಉಲೈ ಪಡ್ಲೆ ಬಕ್ಕ ಅವು ಒಂಚೂರು ರೇಸ್ ಅವು ಕಾಸು ದೇಪನ ಅಡ್ಜಸ್ಟ್ ಆವಡೆ ಅಂಚಾದ ಎಂಕಲಂಜಿ ಒಂಜಿ ಗುತ್ತದ ಅಧ್ಯಕ್ಷರು ಅನಿಲ್ ದಾಸ್ ಅಂಚಿನ ಮುಜ್ಜನ ಈ ನಿಖಿಲಿಗೆ ದಂಡು ಯಾನ್ ಪರಿಚಯ ಅಂತ ಮೇಲೆ ಸೊಲ್ ಮೇಲೆ. We acknowledge the presence of Harish Alva, Chief District Cabinet Coordinator. Also Shekhar Pujari, Region Chairperson. Welcome you, sir. ನಾನು ಆವಾಗಲೇ ಹೇಳಿದೆ, ನಮ್ಮ ದಿನೇಶ್ ರಾವ್ ಸರ್ ತುಂಬಾ ಸೀನಿಯರ್. 1992 ಅಲ್ಲಿ ಈ ಕ್ಲಬ್ಬಿನಿಂದ ಸೆಕೆಂಡ್ MJF ಆದವರು. ಅವರಿಗೊಂದು ಜೋರು ಚಪ್ಪಾಳೆ ಕೊಟ್ಟು ಅವರನ್ನು ಸರ್ ನೀವು ತುಂಬಾ ಸೀನಿಯರ್ ಸದಸ್ಯರು. ಕ್ಲಬ್ ಅಡ್ಮಿನಿಸ್ಟ್ರೇಟರ್ ಅಂತ ದೊಡ್ಡ ಜವಾಬ್ದಾರಿ ಏನಿಲ್ಲ ಸರ್. ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಅವರಿಗೆ ಪುರ್ಸೊತ್ತಿಲ್ಲದಿದ್ದರೆ ಅಥವಾ ಅವರ ಅನುಪಸ್ಥಿತಿಯಲ್ಲಿ ಲಯನ್ಸ್ ಮೈ LCA ಸೈಟ್ ಅಲ್ಲಿ ಏನಾದರೂ ಮಾಡ್ಲಿಕ್ಕೆ ಇದ್ರೆ ಅವರು ಹೇಳಿದರೆ ಅವರ ಅನುಮತಿಯ ಮೇರೆಗೆ ಮಾತ್ರ ನೀವು ಮಾಡ್ಲಿಕ್ಕೆ ಇರುವುದು ಸರ್. ಅದನ್ನು ಮಾಡ್ಲಿಕ್ಕೆ ತಯಾರಿದ್ರೆ ಬಲಗೈ ಮೇಲೆ ಇಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚಿಫ್ ಚೇರ್ಪರ್ಸನ್ ತಾರನಾಥ್ ಶೆಟ್ರು, LCF ಕೋಆರ್ಡಿನೇಟರ್ ಸುರೇಶ್ ರೈ ಅವರು, ಸರ್ವಿಸ್ ಚೇರ್ಪರ್ಸನ್ ಹರೀಶ್ ಶೆಟ್ಟಿ ಅವರು, ಕ್ಲಬ್ PRO ರಘುರಾಮ್ ರೈ ಅವರು. ದಯವಿಟ್ಟು 4 ಜನ ಇಲ್ಲಿ ಬನ್ನಿ ಸರ್. 4 ಪೋಸ್ಟ್ಗಳಿಗೆ ಕೂಡ ಭಯಂಕರ ಒಂದು ಲಿಂಕ್ ಉಂಟು ಸರ್. ಮೆಂಬರ್ಶಿಪ್ ಚೇರ್ಪರ್ಸನ್ ತಾರನಾಥ್ ಶೆಟ್ರು, ನಮ್ಮ ಸಂಸ್ಥೆಯಲ್ಲಿ ಸದಸ್ಯರಿಲ್ಲದ್ರೆ ಸಂಸ್ಥೆನೇ ಇಲ್ಲ. ಆದ್ದರಿಂದ ಹೊಸ ಸದಸ್ಯರನ್ನು ತರುವುದು ಮತ್ತೆ ಇದ್ದ ಸದಸ್ಯರನ್ನು ಉಳ್ಕೊಳಿಸುವ ಜವಾಬ್ದಾರಿ ನಿಮ್ಮದು. ವಿಶೇಷ ಅಂದರೆ ನಿಮ್ಮ ಅಧ್ಯಕ್ಷರ ಒಬ್ಬರ ಸ್ಪಾನ್ಸರ್ಶಿಪ್ ಅಲ್ಲಿ ಇವತ್ತು 16 ಮೆಂಬರ್ಸ್ ಆ್ಯಡ್ ಮಾಡ್ತಿದ್ದಾರೆ. ಉಳಿದ ನಿಮ್ಮ ಕ್ಲಬ್ನ ಎಲ್ಲ ಸದಸ್ಯರು ಸೇರಿಕೊಂಡು ಇನ್ನೊಂದು 16 ಮೆಂಬರ್ಸ್ ಆದರೂ ಆ್ಯಡ್ ಮಾಡಬೇಕು ಸರ್. ಇದು ಜವಾಬ್ದಾರಿ ಮಾಡಲಿಕ್ಕೆ ತಯಾರಿದ್ರೆ ಬಲಗೈ ಮೇಲೆ. ಥ್ಯಾಂಕ್ ಯು ಸರ್. ಸರ್ವಿಸ್ ಚೇರ್ಪರ್ಸನ್ ಹರೀಶ್ ಶೆಟ್ಟಿ ಅವರು, ಸರ್ ಮೆಂಬರ್ ಆದರೆ ಏನು ಪ್ರಯೋಜನ ಇಲ್ಲ ಸರ್. ಮೆಂಬರ್ಶಿಪ್ ಕೊಟ್ಟರೆ ಬೈ ಮೆಂಬರ್, ವಿ ಆರ್ ಲಯನ್ಸ್ ಬೈ ಮೆಂಬರ್ಶಿಪ್, ಅದಕ್ಕೆ ಅರ್ಥ ಇಲ್ಲ ಸರ್. ನಿಜವಾಗಿ ಮೆಂಬರ್ ಆಗಬೇಕಾದ್ರೆ ಮೆಂಬರ್ಶಿಪ್ನ ಜೊತೆಗೆ ನಾವು ಸರ್ವಿಸ್ ಕೂಡ ಮಾಡಬೇಕು. ಆದ್ದರಿಂದ ನಿಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರು ಸೇವೆ ಮಾಡುವಲ್ಲಿ ನೀವು ಅವರನ್ನು ಒಟ್ಟಿಗೊಳಿಸಬೇಕು. ಮತ್ತೆ ಇಡೀ ವರ್ಷದ ಏನೆಲ್ಲ ಸರ್ವಿಸ್ ಆಕ್ಟಿವಿಟಿ ಉಂಟು ನಿಮ್ಮ ಅಧ್ಯಕ್ಷರ ಜೊತೆಗೆ ಪ್ಲಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡುವ ಜವಾಬ್ದಾರಿ ನಿಮ್ಮದು. ಮಾಡಲಿಕ್ಕೆ ತಯಾರಿದ್ರೆ ಥ್ಯಾಂಕ್ ಯು ಸರ್. LCF ಕೋಆರ್ಡಿನೇಟರ್ ಸುರೇಶ್ ರೈ ಅವರು ಭಾರಿ ದೊಡ್ಡ ಡೋನರ್ ಇವರು. ಅವರು RC ಆಗಿರುವಾಗ ನನಗೆ ಅನಿಸ್ತದೆ ಅವರ ಅಲ್ಲಿ ಬೆಳ್ತಂಗಡಿ ಅಲ್ಲ ಸರ್, ಅಲ್ಲಿ ಟಾಯ್ಲೆಟ್ಸ್ ಎಲ್ಲ ಕಟ್ಟಿರೋದು ಆ ಕನ್ಯಾನದಲ್ಲಿ ಅದೆಷ್ಟೋ ಟಾಯ್ಲೆಟ್ಸ್ಗಳನ್ನು ಕಟ್ಟು ಜೋರು ಚಪ್ಪಾಳಿ ಕೊಟ್ಟು ಅವರಿಗೊಂದು ಅಭಿನಂದನೆ. ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿರುವುದಿಲ್ಲ, ಆದರೆ ನನಗೆ ಇವತ್ತಿಗೂ ನೆನಪುಂಟು. ಅವರು ಅಲ್ಲಿ ಎಷ್ಟೋ ಟಾಯ್ಲೆಟ್ಸ್ಗಳನ್ನು ಪಬ್ಲಿಕ್ ಟಾಯ್ಲೆಟ್ಗಳನ್ನು ಅಲ್ಲಿ ಮನೆಗಳಿಗೆ ಕೊಟ್ಟಿದ್ರು. ಅದು ಅವರ ಹಿರಿತನ ಸರ್. LCFಗೆ ಅದರದ್ದೇ ಆದ ಒಂದು ಮಿಷನ್ ಉಂಟು. ಆ ಮಿಷನ್ ಅನ್ನು ನಮ್ಮ ಸದಸ್ಯರಿಗೆ ತಿಳಿಸುವ ಜವಾಬ್ದಾರಿ ನಿಮ್ಮದು. ಅದರ ಜೊತೆಗೆ ಇವತ್ತು ಹೇಗೆ 11 ಮಂದಿ MJFಗಳನ್ನು ಮಾಡಿದ್ದೀರಾ ಅದನ್ನು 21 ಮಾಡುವಂಥ ಜವಾಬ್ದಾರಿ ಕೂಡ ನಿಮ್ಮದು ಸರ್. ಮಾಡಲಿಕ್ಕೆ ತಯಾರಿದ್ರೆ ಬಲಗೈ ಮೇಲೆ ಇಟ್ಟರೆ. ಥ್ಯಾಂಕ್ ಯು ಸರ್. ಕ್ಲಬ್ PRO ಮಾರ್ಕೆಟಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಚೇರ್ಪರ್ಸನ್ ರಘುರಾಮ್ ರೈ ಅವರು, ಸರ್ ನಾನು ಈ 3 ಜನರಿಗೆ ಏನು ಹೇಳಿದೆ ಅದು ನಮ್ಮ ಕ್ಲಬ್ಬಿಗೆ ಸೀಮಿತವಾದದ್ದು. ಆದರೆ ಕ್ಲಬ್ಬಿನಲ್ಲಿ ಏನೆಲ್ಲ ಆಗ್ತದೆ ನಮ್ಮ ಕ್ಲಬ್ಬಿನ ಇತರ ಸದಸ್ಯರಿಗೆ ಮತ್ತು ಹೊರ ಪ್ರಪಂಚಕ್ಕೆ ತಿಳಿಸುವ ಜವಾಬ್ದಾರಿ ನಿಮ್ಮದು. ಯಾವಾಗ ನಮ್ಮ ಆಕ್ಟಿವಿಟೀಸ್ ಇವತ್ತು ನೋಡಿ ನಾವು ಎಷ್ಟು ಸೇವೆ ಮಾಡ್ತಾ ಇದ್ದೇವೆ, ಎಷ್ಟು ಕಾರ್ಯಕ್ರಮ ಮಾಡ್ತಿದೆ, ಪಬ್ಲಿಕ್ಕಿಗೆ ಅದು ಗೊತ್ತಾದರೆ ಅವರಿಗೆ ನಮ್ಮ ಮೇಲೆ ಗೌರವ ಜಾಸ್ತಿ ಆಗ್ತದೆ. ಅದರ ಜೊತೆಗೆ ಇವತ್ತು ಏನು 16 ಜನ ನಮ್ಮನ್ನು ಸೇರ್ಕೊಳ್ಳಿಕ್ಕೆ ಬಂದಿದ್ದಾರೆ, ಮುಂದಿನ ವರ್ಷ 60 ಜನ ನಮ್ಮನ್ನು ಸೇರ್ಕೊಳ್ಳಿಕ್ಕೆ ಮುಂದೆ ಬರ್ತಾರೆ. ಆದ್ದರಿಂದ ನಮ್ಮ ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಗಳನ್ನು ಮತ್ತು ಸರ್ವಿಸ್ ಆಕ್ಟಿವಿಟಿಗಳನ್ನು ಪಬ್ಲಿಕ್ಕಿಗೆ ಮತ್ತು ನಮ್ಮ ಸದಸ್ಯರಿಗೆ ತಿಳಿಸುವ ಜವಾಬ್ದಾರಿ ನಿಮ್ಮ ಸರ್. ಮಾಡಲಿಕ್ಕೆ ತಯಾರಿದ್ರೆ ಬಲಗೈ ಮೇಲೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಹೋಗಿ ಸರ್. ಡೈರೆಕ್ಟರ್ಸ್ಗಳು ನಯನ M ಶೆಟ್ಟಿ ಕ್ಲಬ್ ಮ್ಯಾಗಝಿನ್ ಎಡಿಟರ್ ಆಗಿ ಸ್ಪೆಷಲ್ ಆಗಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಧರ್ಮರಾಜ್ ರವರು, ಲೋಕೇಶ್ ಬೋಲರ್ ಅವರು, ನಾಗೇಶ್ ಬೋಲರ್ ಅವರು, ರಾಮಮೋಹನ್ ಆಳ್ವರ್ ಅವರು, ಸಂಜ್ಯೋತಿ ಶೇಖರ್ ಅವರು, ನರಸಿಂಹ ಶೆಟ್ರು, ವೆಂಕಟೇಶ್ ಜಿಪ್ರು ಅವರು, ಯಶವಂತ್ ಪೂಜಾರಿ ಅವರು, ಚಂದ್ರಶೇಖರ್ ಕರ್ಕೇರ, ದಿವಾಕರ್, ಪ್ರದೀಪ್ ಕುಮಾರ್ ಶೆಟ್ಟಿ, ಪ್ರಸನ್ನ ಕುಮಾರ್, ರಂಜನ್ ದಾಸ್ ಮತ್ತು ಸರಸ್ವತಿ ಶ್ರೀನಿವಾಸ್, ಯೋಗೇಶ್ ಕರ್ಕೇರ. ದಯವಿಟ್ಟು ಈ ಕಡೆ ಬನ್ನಿ ಸರ್, ಆ ಕಡೆ ಬನ್ನಿ ಸರ್. ನನಗೆ ಗೊತ್ತಿರೋ ಪ್ರಕಾರ ನೀವೆಲ್ಲರೂ
ಕರೆಕ್ಟ್ ಆಗಿ ಕನ್ನಡದಲ್ಲಿ ವರ್ಡ್ ಗೊತ್ತಿಲ್ಲ, ಆದರೆ ಇಂಗ್ಲಿಷ್ ಸೀಸನ್ ಲಯನ್ಸ್, ಪಳಗಿದ ಲಯನ್ಗಳು ನೀವೆಲ್ಲರೂ. ಯಾಕಂದ್ರೆ ನಿಮ್ಮ ಕ್ಲಬ್ಬಿನಲ್ಲಿ ಬಹಳಷ್ಟು ವರ್ಷಗಳಿಂದ ನೀವು ಸೇವೆ ಸಲ್ಲಿಸ್ತಾ ಬಂದಿದ್ದೀರಾ. ಆದರೆ ನೆನಪಿಡಿ, ಬೋರ್ಡ್ ಆಫ್ ಡೈರೆಕ್ಟರ್ಗಳಂದ್ರೆ ಫೌಂಡೇಶನ್ ಇದ್ದಾಗೆ. ಈ ಫೌಂಡೇಶನ್ ಗಟ್ಟಿ ಇದ್ರೆ ಬಿಲ್ಡಿಂಗ್ ಗಟ್ಟಿಯಾಗಿರ್ತದೆ. ಫೌಂಡೇಶನ್ ಗಟ್ಟಿ ಇಲ್ಲದಿದ್ರೆ ಬಿಲ್ಡಿಂಗ್ ಕೊಲಾಪ್ಸ್ ಆಗಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಅದರಿಂದ ಆಸ್ ಎ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ BOD ಮೀಟಿಂಗ್ಸ್, ಎಲ್ಲ ಜನರಲ್ ಬಾಡಿ ಮೀಟಿಂಗ್ಸ್ ಆ್ಯಂಡ್ ಎಲ್ಲ ಸ್ಪೆಷಲ್ ಮೀಟಿಂಗ್ಗಳನ್ನು ನೀವು ಅಟೆಂಡ್ ಆಗಬೇಕು. ನಿಮ್ಮ ಅಧ್ಯಕ್ಷರಿಗೆ ನಿಮ್ಮ ಸಲಹೆ ಸೂಚನೆ ಕೊಟ್ಟು ಹೊಸ ಬಿಸ್ನೆಸ್, ಹೊಸ ಪಾಲಿಸಿ ಫಾರ್ಮುಲೇಟ್ ಮಾಡುವಂಥ ಜವಾಬ್ದಾರಿ ನಿಮ್ಗೆ ಇದೆ. ಇದನ್ನು ಮಾಡಲಿಕ್ಕೆ ತಯಾರಿದ್ರೆ ಬಲಗೈ ಮೇಲಿಟ್ಟು ಆಯ್ತು ಅಂತ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಹೋಗಿ. ಮೇ ರಿಕ್ವೆಸ್ಟ್ ಕ್ಲಬ್ ಟ್ರೆಜರರ್ ಅನಿತಾ ಗೋಮ್ಸ್ ಅವರು ಜೋರ್ ಚಪ್ಪಾಳೆ ಕೊಟ್ಟು ಇವರನ್ನು ವೆಲ್ಕಮ್ ಮಾಡಿ. ಮಧುನಾಥ್ ಶೆಟ್ಟಿ ಮತ್ತು ಅನಿತಾ ಮೇಡಮ್ ರವರೇ, ನಾನು ಫೈನಾನ್ಸ್ ಬಗ್ಗೆ ನಿಮಗೆ ಜಾಸ್ತಿ ಹೇಳಲಿಕ್ಕೆ ಹೋಗುದಿಲ್ಲ. ನಿಮಗೂ ಒಳ್ಳೆ ವಿಷಯ ಗೊತ್ತುಂಟು, ಅವರಿಗೂ ಮೇಡಮ್ಗೆ ಗೊತ್ತುಂಟು. ನಮ್ಮ ಸಂಸ್ಥೆಯಲ್ಲಿ ಹಣಕಾಸಿನ ವಿಚಾರದಲ್ಲಿ ನಾವು ಕ್ಲಿಯರ್ ಆಗಿದ್ರೆ ಎಲ್ಲ ಕ್ಲಿಯರ್ ಆಗಿರ್ತದೆ. ಈ ವಿಚಾರದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಎಲ್ಲ ಉಲ್ಟಾ ಬಿಲ್ಟಾ ಆಗಿಬಿಡುತ್ತೆ. ಆದ್ದರಿಂದ ನಮ್ಮ ಸಂಸ್ಥೆಯ ಎಲ್ಲ ಪೇಮೆಂಟ್ಸ್ ಆ್ಯಂಡ್ ರಿಸಿಪ್ಟ್ಸ್ಗೆ ನೀವು ಜವಾಬ್ದಾರರು. ತಿಂಗಳಲ್ಲಿ ಎವ್ರಿ ಮಂತ್ ನಿಮ್ಮ ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್, ಆಲ್ ಟ್ರಾನ್ಸಾಕ್ಷನ್ಸ್ ನಿಮ್ಮ ಬೋರ್ಡ್ನ ಮುಂದೆ, ಸಂಸ್ಥೆಯ ಮುಂದೆ ಇಡಿ. BOD ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಕಿಬಿಡಿ. ವರ್ಷದ ಎಂಡಿಗೆ ಯಾರೂ ನಿಮ್ಮನ್ನು ಪ್ರಶ್ನೆ ಮಾಡುವಾಗಿಲ್ಲ. ಇದನ್ನು ಮಾಡಲಿಕ್ಕೆ ನೀವು ತಯಾರಿದ್ರೆ ಬಲಗೆ ಮೇಲಿಟ್ಟು ಆಯ್ತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಕ್ಲಬ್ಬಿನ ಸೆಕ್ರೆಟರಿ ಅವರು ಮಲ್ಲಿಕಾ ಆಳ್ವ ಮತ್ತು ಸತೀಶ್ ನೀವು ಅವರ ಹೆಂಡತಿ ಆದ್ರೆ ಇನ್ನೊಬ್ಬರು ನಮ್ಮ ಪ್ರೆಸೆಂಟ್ ಕ್ಯಾಬಿನೆಟ್ ಟ್ರೆಜರರ್, ಪಾಸ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಅವರ ಮಿಸ್ಸಸ್. ಸೊ ಬಹಳಷ್ಟು ಅನುಭವದವರನ್ನು ಈ ಸಲ ಉಟ್ಕೊಂಡಿದ್ದಾರೆ. ಮೇಡಮ್ and sir, you are the link between your club and your zone, your region, your district and multiple and international. ಆದ್ದರಿಂದ ನೀವು ತುಂಬ ಕೀ ರೋಲನ್ನು ಪ್ಲೇ ಮಾಡ್ತೀರಾ. ಆ ಕಡೆಯಿಂದ ಏನೆಲ್ಲ ಕಮ್ಯುನಿಕೇಷನ್ ಬರ್ತದೆ ನಿಮ್ಮ ಸಂಸ್ಥೆ ಎಲ್ಲ ಸದಸ್ಯರಿಗೆ ತಿಳಿಸುವಂಥ ಜವಾಬ್ದಾರಿ ನಿಮ್ಮದು. ಅಟ್ ದ ಸೇಮ್ ಟೈಮ್ ಕ್ಲಬ್ಬಿನ ಎಲ್ಲ ರಿಪೋರ್ಟ್ಗಳನ್ನು ಟೈಮಿನ ಒಳಗೆ ನಮ್ಮ ಝೋನ್ ಚೇರ್ಮನ್ಗೆ, ರೀಜನ್ ಚೇರ್ಮನ್ಗೆ, ಡಿಸ್ಟ್ರಿಕ್ಕಿಗೆ, ಇಂಟರ್ನ್ಯಾಷನಲ್ ಕಳಿಸುವ ಜವಾಬ್ದಾರಿ ನಿಮ್ಮದು. ಅಷ್ಟು ಮಾತ್ರವಲ್ಲ, ನಮ್ಮ ಝೋನ್ ಚೇರ್ಮನ್ ಸಂಜ್ಯೋತಿ ಶೇಖರ್ ಅವರು ನಿಮ್ಮನ್ನು ಝೋನ್ ಅಡ್ವೈಸರಿ ಮೀಟಿಂಗಿಗೆ ಕರೆಯುವಾಗ ತಪ್ಪದೆ ನೀವು ಅದರಲ್ಲಿ ಭಾಗಿಯಾಗಬೇಕು. ಇದನ್ನು ಮಾಡಲಿಕ್ಕೆ ತಯಾರಿದ್ರೆ ನಿಮ್ಮ ಬಲಗೈ ಮೇಲೆ ಇಟ್ಟು ನಾನು. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಹ್ಯಾಪಿ. ಅವರ PDG ರೊನಾಲ್ಡ್ ಗೋಮ್ಸ್ ಅವರು ನನಗೆ ಪ್ರೋಟೋಕಾಲ್ ಪ್ರಕಾರ ಈ ಸಲ ಇನ್ಸ್ಟಾಲ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ನಾ ಥರ್ಡ್ ವೈಸ್ ಪ್ರೆಸಿಡೆಂಟ್ ಭಾರತಿ ವಿ ಶೆಟ್ಟಿ, ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ಕರುಣಾಕರ್ ಶೆಟ್ಟಿ ಅಂಡ್ ಫಸ್ಟ್ ವೈಸ್ ಪ್ರೆಸಿಡೆಂಟ್ PS ಆಳ್ವರ್ ಅವರು ದಯವಿಟ್ಟು ಮುಂದಕ್ಕೆ ಬನ್ನಿ. ಇಲ್ಲಿ ಭಾರತಿ ಮೇಡಮ್ ತುಂಬಾ ಆಕ್ಟಿವ್ ಸದಸ್ಯರು. ನಮ್ಮ ಕರುಣಾಕರ್ ಶೆಟ್ಟಿ ಮತ್ತು PS ಆಳ್ವರ್ ಅವರು, ಕರುಣಾಕರ್ ಹೆಗಡೆ ಮತ್ತು PS ಆಳ್ವರ್, ಇವರ ಒಂದು ವಿಚಾರ ನಾನು ಹೇಳಲೇಬೇಕಾಗ್ತದೆ. ನಾನು ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡುವಾಗ ಬಹುಶಃ ಇವರು ಅವಾಗ ಹೊಸ ಸದಸ್ಯರೇ ಏನೋ ಇರಬೇಕು, ಅಥವಾ ಕ್ಲಬ್ಬಲ್ಲಿ ಅವಾಗ ಸೆಕ್ರೆಟರಿ ಟ್ರೆಜರರ್ ಇಫ್ ಐ ಆಮ್ ನಾಟ್ ರಾಂಗ್. ಆ ವರ್ಷ ಎಲ್ಲ ಕಾರ್ಯಕ್ರಮಗಳಲ್ಲಿ, ಡಿಸ್ಟ್ರಿಕ್ಟ್ನ ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ಕ್ಲಬ್ಬಿನಲ್ಲಿ ಇವರನ್ನು ಕರೆದ್ರೆ ಇವರು ಇಬ್ಬರು ಮಾತ್ರ ತಪ್ಪದೆ ಆಚಾರ ಆಗ್ತಿದ್ರು. ಇವರು ಇಬ್ಬರು ಒಟ್ಟಿಗೆ ಕುತ್ಕೊಂಡು ಡ್ರಿಂಕ್ಸ್ ಕುಡಿಯುತ್ತಿದ್ರು. ಅವರ ಜೊತೆಗೆ ಪ್ರತಿ ಫಂಕ್ಷನ್ ಅಲ್ಲಿ ನಾನು ಕೂಡ ಅವರೊಟ್ಟಿಗೆ ಕೂತ್ಕೊಂಡು ಡ್ರಿಂಕ್ಸ್ ಕುಡಿದಿದ್ದೆ. ಸೊ ಮೇ ಬಿ ದೇ ಆರ್ ಕ್ಲಾಸ್ಮೇಟ್, ಬಟ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಟ್. ಐ ಆಮ್ ಎ ಕ್ಲಾಸ್ಮೇಟ್. ಬಟ್ ಐ ಟೆಲ್ ಯು, ದೀಸ್ ಟು ಜೆಂಟಲ್ಮೆನ್, ದೇ ಆರ್ ದ ಬೆಸ್ಟ್. ಸರ್ ಮತ್ತೆ ಮೇಡಮ್ ರವರೇ, ನಿಮ್ಮ ಜವಾಬ್ದಾರಿ ಭಾರಿ ಸಿಂಪಲ್ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ. ಯಾಕೆಂದ್ರೆ ನಿಮ್ಮ ಅಧ್ಯಕ್ಷರು ಏನು ಮಾಡ್ತಾರೆ ಅದನ್ನು ಗಮನಿಸಿಕೊಂಡು ಮುಂದಿನ ವರ್ಷಕ್ಕೆ ನಿಮ್ಮನ್ನೇ ನೀವು ತಯಾರು ಮಾಡುವಂಥದ್ದು. ಆದ್ದರಿಂದ ಇತರರಿಗೆ ದೊಡ್ಡ ಜವಾಬ್ದಾರಿ ಅನಿಸ್ಲಿಕ್ಕಿಲ್ಲ, ಆದರೆ ನಿಮಗೆ ಅದು ಬಹಳಷ್ಟು ದೊಡ್ಡ ಜವಾಬ್ದಾರಿ. ಅದರ ಜೊತೆಗೆ ನಮ್ಮ ಅಧ್ಯಕ್ಷರು ಏನೆಲ್ಲ ಕಮಿಟಿ ಫಾರ್ಮ್ ಮಾಡ್ತಾರೆ ಅದಕ್ಕೆ ಹೆಚ್ಚಾಗಿ ಚೇರ್ಮನ್ಗಳು ನೀವು ಆಗಿರ್ತೀರಾ. ಅದರ ಜೊತೆಗೆ ನಮ್ಮ ಝೋನ್ ಚೇರ್ಮನ್ ಸಂಜ್ಯೋತಿ ಶೇಖರ್ ಅವರು ಯಾವಾಗ ನಿಮಗೆ ಅಡ್ವೈಸರಿ ಮೀಟಿಂಗ್ ಕರೀತಾರೆ ಅದಕ್ಕೆ ಭಾಗಿಯಾಗುವ ಜವಾಬ್ದಾರಿ ಕೂಡ ನಿಮಗೆ ಉಂಟು. ಮಾಡಲಿಕ್ಕೆ ತಯಾರಿದ್ರೆ ಬಲಗೈ ಮೇಲೆ ಇಟ್ಟು ಆಯ್ತಾನೆ. ಥ್ಯಾಂಕ್ ಯು ಸೋ ಮಚ್. ಆಫ್ ದಿಸ್ ಕ್ಲಬ್ ಲಯನ್ ಅನಿಲ್ ದಾಸ್. Udana
ಅಧ್ಯಕ್ಷರಾಗಿರುವ ಅನಿಲ್ ದಾಸ್ರವರೇ, ಬಹಳಷ್ಟು ಗ್ರ್ಯಾಂಡ್ ಆಗಿ ನಿಮ್ದು ಎಂಟ್ರಿ ಆಗಿದೆ. ಆದರೆ ನಾನು ಹೇಳುವ ವಿಚಾರ ಇಷ್ಟೇ, ನಿಮ್ಮ ಬರುವ ವರ್ಷ ಎಕ್ಸಿಟ್ ಆಗುವಾಗ ಇದಕ್ಕಿಂತ 100 ಪಾಲು ಜಾಸ್ತಿ ಗ್ರ್ಯಾಂಡ್ ಆಗಿ ಆಗಿರಬೇಕು. ನಾನು ಇವಾಗಲೇ ಹೇಳಿದೆ, ನಿಮ್ಮ ಕ್ಲಬ್ನ ಹೆಸರಲ್ಲಿಯೇ ಒಂದು ವಿಶೇಷ ಶಕ್ತಿ ಇದೆ. ತಾಯಿ ಮಂಗಳದೇವಿಯ ಆಶೀರ್ವಾದ ನಿಮ್ಮ ಮೇಲಿದೆ. ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ರೊನಾಲ್ಡ್ ಗೋಮ್ಸ್ನವರು ನಿಮ್ಮ ಜೊತೆಯಲ್ಲಿ ಇದ್ದಾರೆ. ಪಾಸ್ಟ್ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ, ಪ್ರೆಸೆಂಟ್ ಕ್ಯಾಬಿನೆಟ್ ಟ್ರೆಜರರ್ ರಾಮಮೋಹನ್ ಆಳ್ವರು ಅಂತ ಹಿರಿಯರು ನಿಮ್ಮ ಜೊತೆಗಿದ್ದಾರೆ. ಅದೆಷ್ಟೋ ಹಿರಿಯ ಸದಸ್ಯರು ನಿಮ್ಮ ಜೊತೆ ಇದ್ದಾರೆ. 84 ಎಕ್ಸಿಸ್ಟಿಂಗ್ ಸದಸ್ಯರು, 16 ಮಂದಿ ಹೊಸ ಸದಸ್ಯರು, ಒಟ್ಟಿಗೆ 100 ಮಂದಿ ಸದಸ್ಯರ ಜೊತೆ ನಿಮ್ಮ ಜೊತೆ ಇದೆ. ಇವರನ್ನು ಒಟ್ಟಿಗೆ ಸೇರಿಸಿ ನೀವು ಮುಂದಕ್ಕೆ ಹೋದರೆ, ನಾನು ಆವಾಗಲೇ ಹೇಳಿದ್ದೆ, ಇದಕ್ಕಿಂತ ಮುಂಚೆ ಒಮ್ಮೆ 16 ಜನರನ್ನು ಇಂಡಕ್ಟ್ ಮಾಡಿದ್ದೆ. ಆವಾಗ ಆ ಕ್ಲಬ್ ನಂಬರ್ 1 ಆಗಿ ಮೂಡಿ ಬಂದಿದೆ. ಇವತ್ತು ಮತ್ತೆ 16 ಜನರನ್ನು ಇಂಡಕ್ಟ್ ಮಾಡ್ತಿದ್ದೇನೆ. ಐ ಆಮ್ ವೆರಿ ಶ್ಯೂರ್ ಅಂಡರ್ ಯುವರ್ ಲೀಡರ್ಶಿಪ್ ದಿಸ್ ಕ್ಲಬ್ ಇಸ್ ಗೋಯಿಂಗ್ ಟು ಬಿ ದ ನಂಬರ್ 1 ಕ್ಲಬ್. ಎಲ್ಲ ಮೀಟಿಂಗ್ಗಳನ್ನು ಪ್ರಿಸೈಡ್ ಮಾಡುವುದು, ಮೀಟಿಂಗ್ಗಳನ್ನು ಕರೆಯುವುದು, ಮಾರ್ಚ್ ಏಪ್ರಿಲಲ್ಲಿ ಇಲೆಕ್ಷನ್ ಮಾಡುವುದು, ಕಮಿಟಿಗಳನ್ನು ಫಾರ್ಮ್ ಮಾಡಿ ಜವಾಬ್ದಾರಿ ಎಲ್ಲದೊಂದಿಗೆ ಹಂಚುವುದು, ಮತ್ತೆ ನಮ್ಮ ಝೋನ್ ಚೇರ್ಮನ್ ಅವರು ಕರೆಯುವಾಗ ಅಡ್ವೈಸರ್ ಮೀಟಿಂಗ್ಗೆ ಅಟೆಂಡ್ ಆಗುವುದು, ಇದು ನಿಮ್ಮ ದೊಡ್ಡ ಜವಾಬ್ದಾರಿಯಾಗಿದೆ. ನಿಮ್ಮ ಸಂಸ್ಥೆಯ ಎಲ್ಲ ಸದಸ್ಯರನ್ನು ಒಟ್ಟಿಗೆ ಜೊತೆಗೆ ಸೇರಿ ಈ ಜವಾಬ್ದಾರಿ ಮಾಡಲಿಕ್ಕೆ ತಯಾರಿದ್ರೆ ನಿಮ್ಮ ಬಲಗೈ ಮೇಲಿಟ್ಟು ಆಯಿತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನಾವು IPP ಸುರೇಶ್ ಪಿ ನಾಯ್ಕರು ಒಮ್ಮೆ ನಿಂತಿದ್ದೆ ಸರ್. ಸರ್, ಇನ್ನು ನೀವು ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್, 1 ವರ್ಷ ಉತ್ತಮವಾಗಿ ನೀವು ಕೆಲಸ ಮಾಡಿದ್ದೀರಾ. ಇನ್ನು ಮುಂದೆ ನೀವು ನಿಮ್ಮ ಹೊಸ ಅಧ್ಯಕ್ಷರಿಗೆ ಸಪೋರ್ಟ್ ಮಾಡೋದು, ಒಬ್ಬರದ್ದು ಪ್ಲಾನಿಂಗ್ಸ್ ಇರ್ತದೆ. ಅದರಿಂದ ಸಜೆಷನ್ ಕೊಡೋದಿದ್ರೆ ಪರವಾಗಿಲ್ಲ, ಸಪೋರ್ಟ್ ಅಂತೂ 100% ಆಗಿ ನೀವು ಕೊಡಿ. ಮಾಡಲಿಕ್ಕೆ ತಯಾರಿದ್ರೆ ಬಲಗೈ ಮೇಲಿಟ್ಟು ಆಯ್ತು ಅಂತ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. Ladies and gentlemen, with great pleasure now I declare that all these land leaders are duly installed into their respective offices. Please give them a big round of applause. ಅಧ್ಯಕ್ಷರು, ಸೆಕ್ರೆಟರಿ, ಟ್ರೆಜರರ್ ದಯವಿಟ್ಟು ಸ್ಟೇಜಿಗೆ ಬನ್ನಿ. ಉಳಿದವರೇ ನಿಮ್ಮ ಜಾಗ. ಅನಿಲ್ ದಾಸ್ರವರೇ, ನೀವು ಚಿನ್ನದ ಮನುಷ್ಯ. ನಾನು ಫಸ್ಟ್ ಟೈಮ್ ಒಂದು ಅಂದ್ರೆ ಲಾಂಗ್ ಬ್ಯಾಕ್ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಬಿಳಿ ಬಟ್ಟೆ ಉಟ್ಕೊಂಡ ಒಬ್ಬ ನವತರುಣ 8 ಬೆರಳುಗಳಿಗೆ 8 ಉಂಗುರ ಹಾಕಿ, ಕೈಯಲ್ಲಿ ಬ್ರೇಸ್ಲೆಟ್ ಹಾಕಿ, ಕುತ್ತಿಗೆಯಲ್ಲಿ ಬಂಗಾರದ ಸಂಕಳೆ ಹಾಕಿ, ಅಂದ್ರೆ ಚೈನ್ ದೊಡ್ಡದು ಹಾಕಿ ಒಬ್ರು ಬಂದ್ರು. ಅವರಿಗೆ ನನ್ನ ಗುರುತಿಲ್ಲ, ನನಗೆ ಅವ್ರಿಗೆ ಗುರುತಿಲ್ಲ. ಆದ್ರೂ ಕೂಡ ನಾನು ಕುತ್ಕೊಂಡಲ್ಲಿ ಬಂದು ನನಗೆ ಒಂದು ಸೆಕೆಂಡ್ ಕೊಟ್ಟರು ಹೋದ್ರು. ಆವಾಗಲೇ ನನಗೆ ಅನಿಸಿದ್ದು ಇವರಲ್ಲಿ ಏನೋ ಒಂದು ಒಳ್ಳೆಯ ಗುಣ ಉಂಟು, ನಮ್ಮ ಫೆಲೋಶಿಪ್ ಉಂಟು ಅಂತ. ತಕ್ಷಣ ನಾನು ಇನ್ನೊಬ್ಬರ ಹತ್ರ ಮತ್ತೆ ಕೇಳಿದೆ. ನನಗೆ ಒಂದು ಕ್ಯೂರಿಯಾಸಿಟಿ, ಸರ್ ಒಬ್ಬ ಬಿಳಿ ಬಟ್ಟೆ ಹಾಕಿದಾರಲ್ಲ ಅವ್ರು ಯಾರು ಸರ್ ಅಂತ ಹೇಳಿದೆ. ಯಾರು ಬಿಳಿ ಹಾಕಿದಾರೆ? ತಕ್ಷಣ ಹೇಳಿದೆ 8 ಉಂಗುರ, ಬ್ರೆಸ್ಲೆಟ್, ಅವರು ತಕ್ಷಣ ಹೇಳಿದಾರೆ ಅವರು ಮಂಗಳದೇವಿ ಕ್ಲಬ್ಬಿನ ಅನಿಲ್ ದಾಸ್ರವರು ಅಂತ. ಈ ವಿಚಾರನ ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಹಣ ತುಂಬಾ ಮಂದಿ ರೀತಿ ಇರ್ತದೆ, ಆದರೆ ನಮ್ಮ ಅನಿಲ್ ದಾಸ್ರವರ ಹತ್ರ ಸಮಾಜಕ್ಕೆ ಕೊಡುವ ಗುಣ ಕೂಡ ಉಂಟು. ಅದಕ್ಕೋಸ್ಕರ ನನ್ನ ವಿಚಾರ ಹೇಳಿದೆ. ಮೊನ್ನೆ ಒಂದೇ ದಿವಸ ಕ್ಲಬ್ಬಿನಲ್ಲಿ MGF ಹಾಕ್ಲಿಕ್ಕೆ 10,000 ಅವರು ಕೊಡ್ತಾನೆ ಅಂತ ಹೇಳಿದ ತಕ್ಷಣ ಇದೇ ಒಂದು ಕ್ಲಬ್ಬಿನ ಒಂದೇ ದಿವಸಕ್ಕೆ ನಮಗೆ 11 MGFಗಳು ಬಂದರು. ಅನಿಲ್ ದಾಸ್ರವರಾದ್ರೆ ನೆನಪಿಡಿ, ಒಂದು ಮಾತುಂಟು, ಬಹುಜನರ ಮೇರೆಗೆ ಮತ್ತೊಮ್ಮೆ ವಿಸ್ತರಣೆ ಮಾಡಲಾಗಿದೆ, ಈ ಕೊಡುಗೆಯನ್ನು ವಿಸ್ತರಣೆ ಮಾಡಲಾಗಿದೆ ಅಂತ. ನೀವು ಮನಸ್ಸು ಮಾಡಿದರೆ ಇವತ್ತು ನೀವು ತಕೊಂಡದಿಂದ ಮೇ ಬಿ ರಾತ್ರಿ 10 ಗಂಟೆ ತನಕ ಮತ್ತೊಮ್ಮೆ ಈ ಕೊಡುಗೆಯನ್ನು ವಿಸ್ತರಣೆ ಮಾಡಿದರೆ ಇನ್ನೊಂದು 10 ಸದಸ್ಯರು ಇವತ್ತು ನಮ್ಮ ಸಂಸ್ಥೆಗೆ ಸೇರ್ಲಿಕ್ಕಿದ್ದಾರೆ. May I request PDG J.K. Rao and PDG Arun Shetty kindly come to the stage, and along with Ronald Gomes, I request them to hand over this gavel to the incoming president. Nodi, that is the power of Anil Das. So it's something great. ಎಲ್ಲ ಕೂತ್ಕೊಳ್ಳಿ kindly. ಅವರು ಮತ್ತೆ ಚಂದ್ರಪ್ರಭಾ ಕುಲಾಲ್ ರವರು, ಕಿರಣ್ ಅಟ್ಲೂರು ಮತ್ತೆ ದೀಪಿಕಾ ಕಿರಣ್, ರಿತೇಶ್ ಅವರು, ಲಕ್ಷ್ಮೀ ರಿತೇಶ್ ಅವರು, ಪ್ರಭಾನಂದ ಶೆಣೈ ಮತ್ತು ಪ್ರಭಾ ಶೆಣೈ ಅವರು, ಅಜಿತ್ ಪ್ರಸಾದ್ ಮತ್ತು ಡಾಕ್ಟರ್ ರೇಖಾರ್ ಅವರು, ಉದಯ್ ಕುಮಾರ್ ಮತ್ತು ಲೋಲಾಕ್ಷಿ ಅವರು, ವಿಠಲ್ ಕುಲಾಲ್ ರವರು, ನವೀನ್ ಕುಮಾರ್ ರವರು, ಚಿರಂಜೀವಿ ಅವರು ಹಾಗೂ ಮಹೇಶ್ ಅಲ್ ಸಾಲಿಯನ್ ರವರು. ನಮ್ಮ ಕುಟುಂಬಕ್ಕೆ ಈ ವರ್ಷ ಫಸ್ಟ್ ಟೈಮ್ ಅತಿ ಹೆಚ್ಚು ಸಂಖ್ಯೆಯ 16 ಮೆಂಬರ್ಸ್ ಆಡ್ ಆಗ್ತಿದ್ದಾರೆ. ಜೋರ್ ಚಪ್ಪಾಳೆ ಕೊಟ್ಟು ಅವರಿಗೆ ಸ್ವಾಗತ ಮಾಡಿ. ಆತ್ಮೀಯ ಬಂಧುಗಳೇ, ನಮ್ಮ ಸಂಸ್ಥೆಯಲ್ಲಿ ಮೆಂಬರ್ಶಿಪ್ ಬೈ ಇನ್ವಿಟೇಷನ್, ಅಂದರೆ ನಾವು ನಿಮ್ಮನ್ನು ಕರೆದರೆ ನೀವು ಸದಸ್ಯರಾಗ್ಬೋದು. ಮಂಗಳದೇವಿ ಕ್ಲಬ್ಬಿನವರು ನಿಮ್ಮಲ್ಲಿ ಏನೋ ಒಂದು ಹೊಸತನ ಮತ್ತು ಸಮಾಜಕ್ಕೆ ಒಳ್ಳೆ ಮಾಡುವಂಥ ಒಂದು ಗುಣ ನಿಮ್ಮಲ್ಲಿ ನೋಡಿದ್ದಾರೆ. ಅದಕ್ಕೋಸ್ಕರ ನಿಮ್ಮನ್ನು ನಮ್ಮ ಸಂಸ್ಥೆಗೆ ಬರಮಾಡಿದ್ದಾರೆ. ನಾನು ಇವಾಗಲೇ ಎಲ್ಲ ವಿಚಾರ ಹೇಳಿದ್ದೇನೆ, ಮತ್ತೆ ಹೇಳಲಿಕ್ಕೆ ಹೋಗುದಿಲ್ಲ. ಆದರೆ ನೆನಪಿಡಿ, ನಮ್ಮ
ಒಂದು ಅತ್ಯುತ್ತಮ ಸಂಸ್ಥೆಗೆ ನೀವು ಸೇರ್ತಾ ಇದ್ದೀರಾ. ಪ್ರಪಂಚದ ನಂಬರ್ 1 ಸರ್ವಿಸ್ ಆರ್ಗನೈಸೇಷನ್ ಸೇರ್ತಾ ಇದ್ದೀರಾ. ನಾನೊಂದು ನಿಮಗೆ ಪ್ರಮಾಣ ವಚನ ಕೊಡ್ತಿದ್ದೇನೆ. ನಿಮ್ಮ ಬಲಗೈ ಮೇಲೆ ಇಟ್ಟು ನಾನೇ ಹೇಳಿದಾಗ ಅದು ರಿಪೀಟ್ ಮಾಡಬೇಕು. ಕೈಂಡ್ಲಿ ರೈಸ್ ಯುವರ್ ರೈಟ್ ಹ್ಯಾಂಡ್ ಆ್ಯಂಡ್ ರಿಪೀಟ್ ಆಫ್ಟರ್ ಮೀ. ನಾನು ನಿಮ್ಮ ಹೆಸರು ಹೇಳಿ, ಜೋರಾಗಿ ಹೇಳ್ಬೇಕು, ಎಲ್ಲರಿಗೆ ಕೇಳಬೇಕು. ಲಯನ್ಸ್ ಕ್ಲಬ್ ಮಂಗಳದೇವಿಯ ಮುಖಾಂತರ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯ ಸದಸ್ಯನಾಗಲು ಮನಪೂರ್ವಕವಾಗಿ ಮುಂದೆ ಬಂದಿರುತ್ತೇನೆ. ನಮ್ಮ ಸಂಸ್ಥೆಯ ಎಲ್ಲ ಶುಲ್ಕಗಳನ್ನು ಪಾವತಿಸಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನನ್ನಿಂದ ಆದಷ್ಟು ಮಟ್ಟಿಗೆ ಸಮಾಜಕ್ಕೆ ದೇಣಿಗೆಯನ್ನು ನೀಡುವೆನು. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕೊಡುವಂಥ ಎಲ್ಲ ಜವಾಬ್ದಾರಿಗಳನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಿ ಲಯನ್ಸ್ ಸಂಸ್ಥೆಯ ನೀತಿ ಸಂಹಿತೆಗೆ ಬದ್ಧನಾಗಿರುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಹಾರ್ಟಿ ಕಾಂಗ್ರ್ಯಾಚುಲೇಷನ್ಸ್. ಪ್ಲೀಸ್ ಗಿವ್ ದೆಮ್ ಒನ್ಸ್ ಅಗೇನ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಒಬ್ರೆ ಅವರು ನಮ್ಮ ಹೊಸ ಅಧ್ಯಕ್ಷರು ಅನಿಲ್ ದಾಸ್ ರವರು ಇದ್ದೀರಾ. ಅದೇ ರೀತಿ ಇವರು ಎಲ್ಲರೂ ಉತ್ತಮ ಸದಸ್ಯರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಅದೇ ರೀತಿ ನೀವು ಹೇಗೆ ಈ ಸಲ ಪ್ರೆಸಿಡೆಂಟ್ ಆಗಿದ್ದೀರಾ, ಅದೇ ರೀತಿ ಮುಂದಿನ ವರ್ಷಗಳಲ್ಲಿ ಇವರೆಲ್ಲರೂ ನಮ್ಮ ಸಂಸ್ಥೆಯ ಪ್ರೆಸಿಡೆಂಟ್ ಮಾಡುವಂತ ಜವಾಬ್ದಾರಿ ನಿಮ್ಮದು. ಮಾಡ್ಲಿಕ್ಕೆ ತಯಾರಿದ್ರೆ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಉತ್ತಮ ಆರೋಗ್ಯ ಆಯಸ್ಸು ಕೊಡ್ಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ವಿಘ್ನ ವಿನಾಯಕನಾದಂಥ ಗಣೇಶನ ಸ್ತುತಿ ಮಾಡುತ್ತಾ ತಾಯಿ ಮಂಗಳಾಂಬಿಕೆಯ ಪಾದಚರಣಗಳಿಗೆ ಶಿರಸ ತಲೆಯನ್ನು ಭಾಗಿಸುತ್ತಾ ನಾವು ನಂಬಿ ಬಂದಿರುವಂಥ ದೇವರುಗಳ ನೆನಪು ಆಶೀರ್ವಾದದೊಂದಿಗೆ ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯರ ಪಾದ ಮುಟ್ಟಿ ನಮಸ್ಕರಿಸುತ್ತಾ ಹಾಗೂ ಲಯನ್ಸ್ನಲ್ಲಿ ನಮ್ಮನ್ನು ಕಳೆದು ಹೋಗಿರುವಂಥ ಹಲವಾರು ಚೇತನಗಳಿವೆ. ಈ ಲಯನ್ಸ್ಗಳಿಂದಾಗಿ ಸೇವೆ ಚಟುವಟಿಕೆಯೊಂದಿಗೆ ಜನರ ಸೇವೆ ಮಾಡಿ ನಿತ್ಯ ನಿರಂತರವಾಗಿ ಸೇವೆ ಮಾಡುತ್ತಾ ನಮ್ಮ ಸದಾ ನೆನಪಾಗಿರುವಂಥ ಹಲವಾರು ಹಿರಿಯ ಚೇತನಗಳ ನೆನಪನ್ನು ಮಾಡುತ್ತಾ ಇವತ್ತಿನ 2022-23
ಈ ಸುಂದರ ಪದಗ್ರಹಣ ಸಮಾರಂಭದ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಹಾಗೂ ಆದರಣೀಯ ನಮ್ಮ ಹಿರಿಯ ನಾಯಕರು ಹಾಗೂ ಫಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಂಥ ಡಾಕ್ಟರ್ ಮೆಲ್ವಿನ್ ಡಿಸೋಜರ್ ಅವರೇ ಹಾಗೂ ಲೇಡಿ ಲಯನ್ ಸ್ಮಿತಾ ಡಿಸೋಜರ್ ಅವರೇ ಹಾಗೂ ನಮ್ಮ ಕ್ಲಬ್ನ ಫಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಂಥ ರೊನಾಲ್ಡ್ ಗೋಮ್ಸ್ ಅವರೇ ಹಾಗೂ ಈಗ ಕಳೆದ ಸಾಲಿನಲ್ಲಿ ನಮ್ಮೊಂದಿಗಿದ್ದು ಕೆಲಸ ಕಾರ್ಯಗಳನ್ನು ಮಾಡಿರುವಂಥ ಪಾಸ್ಟ್ ಪ್ರೆಸಿಡೆಂಟ್ ಆಗಿರುವಂಥ ಸುರೇಶ್ ನಾಯಕ್ ಅವರೇ ಹಾಗೂ ಕ್ಯಾಬಿನೆಟ್ನ ಸೆಕ್ರೆಟರಿ ಆಗಿರುವಂಥ ಟ್ರೆಜರರ್ ಆಗಿರುವಂಥ ರಾಮನಾಲ್ ಅವರವರೇ ಹಾಗೂ ಡಿವಿಷನ್ ಚೇರ್ಪರ್ಸನ್ ಆಗಿರುವಂಥ ಜ್ಯೋತಿ ಅವರೇ ಹಾಗೂ ನಮ್ಮ ಕ್ಲಬ್ಬಿನ ಆಗಿರುವಂಥ ಇದೀಗ ಝೋನ್ ಚೇರ್ಮನ್ ಆಗಿರುವಂಥ ಶೇಖ್ ಅವರೇ ಹಾಗೂ ನಮ್ಮ ಈ ಕ್ಲಬ್ಬಿನ ಮಂಗಳಾದೇವಿಯ ಕ್ಲಬ್ಬಿನ ಈ ಸಾಲಿನ ಸೆಕ್ರೆಟರಿ ಆಗಿರುವಂಥ ಅನಿತಾ ಗೋಮ್ಸ್ ಅವರೇ ಮಲ್ಲಿಕಾ ಆರ್ ಅವರೇ ಹಾಗೂ ನಮ್ಮ ಟ್ರೆಜರ್ ಆಗಿರುವಂಥ ಅನಿತಾ ಗೋಮ್ಸ್ ಅವರೇ ಹಾಗೂ ಇವತ್ತಿನ ಈ ಒಂದು ಪದಗ್ರಹಣ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಲಯನ್ಸ್ ಸ್ನೇಹಿತರೆ, ಬಂದಿರುವಂಥ ಸಂಪುಟದ ಹಿರಿಯ ಎಲ್ಲ ನಾಯಕರೇ ಹಾಗೂ ನನ್ನ ಮೇಲೆ ಪ್ರೀತಿ ಇಟ್ಟು ಬಂದಿರುವಂಥ ಎಲ್ಲ ಮಿತ್ರರೇ, ಅತಿಥಿಗಳೇ, ಆದರಣೀಯ ಎಲ್ಲ ಪುಟಾಣಿ ಹಿರಿಯ ನನ್ನ ಮಿತ್ರರೇ, ಇವತ್ತು ತುಂಬ ಸಂತೋಷದ ದಿನ, ಹೆಮ್ಮೆಯ ದಿನ. ನನ್ನ ಪಾಲಿಗೆ ಲಯನ್ಸಲ್ಲಿ ಜೀವನದಲ್ಲಿ ಕಳೆದ 2013ರಲ್ಲಿ ನಾನು ಲಯನ್ಸ್ ಕ್ಲಬ್ಬಿಗೆ ಹಿರಿಯ ಸದಸ್ಯರಾಗಿರುವಂಥ ತುಪ್ಪೆಕಲ್ಲು ನರಸಿಂಹ ಶೆಟ್ಟಿಯವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಡನಾಟದಲ್ಲಿರುವಾಗ ಈ ಕ್ಲಬ್ಬಿಗೆ ಮಂಗಳಾದೇವಿಯ ಒಂದು ಆಶೀರ್ವಾದದೊಂದಿಗೆ ಈ ಕ್ಲಬ್ಬಿಗೆ ಬಂದು ಪಾದಾರ್ಪಣೆ ಮಾಡಿದೆ. ಅದೇ ರೀತಿ 2016ರಲ್ಲಿ ಈ ಕ್ಲಬ್ಬಿನ ಎಲ್ಲ ಕಿರಿಯರ ಪ್ರೀತಿ ವಿಶ್ವಾಸದೊಂದಿಗೆ ಕ್ಲಬ್ಬಿನ ಕಾರ್ಯದರ್ಶಿಯ ಕೂಡ ತನ್ನದಾದ ಸೇವೆಯನ್ನು ಈ ಕ್ಲಬ್ಬಿನೊಂದಿಗೆ ಜೋಡಿಸಿಕೊಂಡು ಬಂದಿದ್ದೇನೆ. ಕಳೆದ 6 ವರ್ಷಗಳಿಂದ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಮಂಗಳಾದೇವಿ ಒಂದು ಈ ಜಿಲ್ಲೆಯಲ್ಲಿ ಹಲವಾರು ಲಯನ್ಸಿನ ಮುಖಾಂತರ ಅದು ಸೇವೆಯ ರೂಪ ಇರ್ಬೋದು, ಸಾಮಾಜಿಕ ವಿಷಯದಲ್ಲಿರ್ಬೋದು, ಬೇರೆ ಬೇರೆ ಒಂದು ಸಂಘ ಸಂಸ್ಥೆಗಳ ಒಡನಾಟದೊಂದಿಗೆ ಅದು ಆರೋಗ್ಯ ಶಿಬಿರ ಇರ್ಬೋದು, ಬೇರೆ ಬೇರೆ ಕಾರ್ಯಗಳನ್ನು ಹಮ್ಮಿಕೊಂಡು ಈ ಲಯನ್ಸ್ ಮಂಗಳಾದೇವಿಯ ಒಂದು ಕೀರ್ತಿ ಪ್ರತಿಷ್ಠೆ ಕಳೆದ ಹಲವಾರು ವರ್ಷಗಳಿಂದ ಉತ್ತುಂಗದ ಸ್ಥಿತಿಯಲ್ಲಿದೆ. ಒಂದು ಅಧ್ಯಕ್ಷವನ್ನು ಅನುಕರಿಸುವಂಥ ಸಂದರ್ಭದಲ್ಲಿ ಈಗಾಗಲೇ ಫಸ್ಟ್ ಪ್ರೆಸಿಡೆಂಟ್ ಒಂದು ಆಯ್ಕೆಯಾಗುವ ಮೊದಲು ನನಗೆ ಒಂದು 2 ವರ್ಷದ ಮೊದಲೇ ಅವಕಾಶ ಇದ್ದರೂ ಕೂಡ ನಾವೊಂದು ಕೊರೋನಾದಂಥ ಮಹಾಮಾರಿ ಈ ಒಂದು ಕಾಯಿಲೆ ಇರುವ ವಿರುದ್ಧವಾಗಿ ನಾವು ತುಂಬ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಆ ಅವಕಾಶವನ್ನು ಸ್ವಲ್ಪ ಸಮಯಕ್ಕೆ ನಾವೊಂದು ಸೇವಾ ಚಟುವಟಿಕೆಯನ್ನು ಮಾಡುವಾಗ ಮುಕ್ತವಾಗಿ ಜನರೊಂದಿಗೆ ಬೆರೆಯುವಂಥ ಒಂದು ಅವಕಾಶ ಸಿಗಬೇಕು. ಈ ಸೇವೆಯಲ್ಲಿ ಇರುವಂಥ ಲಯನ್ಸ್ನ ಒಂದು ಕೀರ್ತಿ ಪತಾಕೆಯಲ್ಲಿ ನಾವೊಂದು ಅಧ್ಯಕ್ಷ ಸ್ಥಾನವನ್ನು ವಹಿಸುವಾಗ ನನಗೆ ಆದಂಥ ಒಂದು ಕೆಲಸವನ್ನು ಮಾಡುವಂಥ ಅವಕಾಶ ಸಿಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಆ ಕೊರೋನಾದಂಥ ಸಂದರ್ಭದಲ್ಲಿ ನಾನಾಗಿಯೇ ಒಂದು 2 ವರ್ಷ ಅದನ್ನು ಮುಂದೂಡಿದೆ. ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಸಂದರ್ಭದಲ್ಲಿ ನಾನು 2 ವರ್ಷದ ನಂತರ ಅದಕ್ಕೆ ಅವಕಾಶ ಸಿಗಲಿ ಅಂತೇಳಿ ಹಿರಿಯರಿಗೆ ಅವಕಾಶ ಮಾಡಿಕೊಟ್ಟು ನಾನು ಸ್ವಲ್ಪ ದೂರ ಇದ್ದೆ. ಆದರೆ ನಿರಂತರವಾಗಿ ಲಯನ್ಸ್ನೊಂದಿಗೆ ವಿವಿಧ ಚಟುವಟಿಕೆಗಳಲ್ಲಿ ನಮ್ಮ ಅಧ್ಯಕ್ಷರಿರ್ಬೋದು, ಹಿರಿಯ ಸದಸ್ಯರಿರ್ಬೋದು, ಎಲ್ಲರ ಮಾರ್ಗದರ್ಶನದೊಂದಿಗೆ ನನ್ನದಾದಂಥ ಸೇವೆಯನ್ನು ಮಾಡುತ್ತಾ ನಾನು ಈ ಲಯನ್ಸ್ನ ಮಂಗಳಾದೇವಿಯ ಒಂದು ಸಕ್ರಿಯ ಸದಸ್ಯನಲ್ಲಿ ನಾನು ಹೊರನಾಗಿದ್ದೆ. ಅದಕ್ಕೆ ಹಿರಿಯರ ಪ್ರೀತಿ ವಿಶ್ವಾಸವನ್ನು ನಾನು ಸದಾ ಯಾವಾಗಲೂ ನೆನಪು ಮಾಡ್ತಾ ಇದ್ದೀನಿ. ಕಳೆದ ಸಾಲಿನಲ್ಲಿ ಈಗಲೂ ಅಷ್ಟೇ ಒಂದು ಅಧ್ಯಕ್ಷತೆಯಿಂದ ನಂತರದ ಸ್ಥಾನಕ್ಕೆ 2ನೇ VP
3rd VP 4th VP ಅಂತ ಈಗ ನಮ್ಮ ಮಂಗಳಾದೇವಿಯಲ್ಲಿ 5ನೇ VPಗೆ ಕೂಡ ಈಗಾಗಲೇ ನಿಗದಿತವಾಗಿ ಅದಕ್ಕೆ ಪೈಪೋಟಿ ಇದೆ. ಯಾಕಂದರೆ ಉತ್ತಮ ಸಂತೋಷ ವಿಷಯ, ಮಂಗಳಾದೇವಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ 5-6 ಸ್ಥಾನ ಕೂಡ ಈಗ ಕಾತರದಲ್ಲಿರುವಂಥ ಈ ಸಂದರ್ಭದಲ್ಲಿ ಅದು ಮಂಗಳಾದೇವಿ ಕ್ಲಬ್ ಆಗಿರ್ಬೋದು, ಮ್ಯಾಂಗ್ಳೂರು ಕ್ಲಬ್ ಆಗಿರ್ಬೋದು, ಅಧ್ಯಕ್ಷ ಸ್ಥಾನಕ್ಕೆ ಅವರು 5 ವರ್ಷ 10 ವರ್ಷ 15 ವರ್ಷ ಕಾಯುವಂಥ ಸಂದರ್ಭ. ಅಂಥ ನಿಟ್ಟಿನಲ್ಲಿ ಈ ಕ್ಲಬ್ಬಿನಲ್ಲಿ ಕೂಡ ಈ ಸಾಲಿನ ಒಂದು ಮಂಗಳಾದೇವಿ ಕ್ಲಬ್ಬಿನಲ್ಲಿ ನಾನು 2ನೇ ವರ್ಷದಲ್ಲಿ ಆಗ್ತೇನೆ ಅಂತ ಹೇಳುವಾಗ ಈಗಲೂ ಕೂಡ 2-3 ಸ್ಥಾನದಲ್ಲಿ ಜನ ಇರುವಾಗ ಕೂಡ ಈ ಕ್ಲಬ್ಬಿನ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ನನಗಾದಂಥ ಸೇವೆಯನ್ನು ಮಾಡಲಿಕ್ಕೆ ಈ ಒಂದು ಸಿಕ್ಕಿದಂಥ ಅವಕಾಶವನ್ನು ನಾನು ಈ ಸಾಲಿನಲ್ಲಿ ಉತ್ತಮವಾಗಿ ಉಪಯೋಗಿಸಬೇಕು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರದಲ್ಲಿ ಇರಬೇಕು. ಅದೇ ರೀತಿ ನನ್ನ ಒಂದು ಟರ್ಮ್ನಲ್ಲಿ ನನ್ನ ಸ್ನೇಹಿತರಲ್ಲಿ ತುಂಬ ಸೇವೆ ಮಾಡುವಂಥ ಕೆಲಸ ಮಾಡಿರುವಂಥ ಹಲವಾರು ಈಗಾಗಲೇ ನಾವು ನೋಡಿದ್ದೀವಿ. 10-15 ಜನ ಮೆಂಬರ್ಗಳಲ್ಲಿ ಎಲ್ಲರೂ ಕೂಡ ತನ್ನದಾದಂಥ ಕ್ಷೇತ್ರದಲ್ಲಿ ಕೆಲಸ ಮಾಡಿದಿರೋರು, ಸಾಮಾಜಿಕ ಇರ್ಬೋದು, ವಿದ್ಯಾಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಅವರೆಲ್ಲರಲ್ಲಿ ಒಬ್ಬರನ್ನು ನೀವು ಕೆಲವರನ್ನು ಗುರುತಿಸಿ ಈ ಮಂಗಳಾದೇವಿ ಕ್ಲಬ್ಬಲ್ಲಿ ಕೂಡ ನಮ್ಮಲ್ಲಿ ಒಂದು ಸಹಕಾರ ಮೂಲಕ ಈ ಒಂದು ಲಯನ್ಸ್ ಕ್ಲಬ್ನಲ್ಲಿ ಕೂಡ ಒಂದು ದೇಹದೊಂದಿಗೆ ಈ ಒಂದು ಲಯನ್ಸ್ನಲ್ಲಿ ಕೂಡ ಸೇವೆ ಮಾಡುವಂಥ ಅವಕಾಶ ನಿಮಗೆ ಆಗಲಿ ಅಂತ ಹೇಳುವಂಥ ಒಂದು ಕೋರಿಕೆ ಇಟ್ಟಾಗ 16ರಿಂದ 17 ಜನ, ಇನ್ನು 3-4 ಜನ ಇವತ್ತು ನಾಳೆಯಲ್ಲಿ ಬಂದು ನಮ್ಮ ಸದಸ್ಯರ ಈ ಒಂದು ಪಟ್ಟಿಯಲ್ಲಿ ಸೇರ್ಪಡೆ ಆಗಲಿದ್ದಾರೆ. ಈಗಾಗಲೇ ಹೆಸರು ನೋಂದಾಯಿಸಿ ಕಾರಣಾಂತರ ದೂರದಲ್ಲಿ ಇರುವ ಕಾರಣ ಬರೋಕ್ಕಾಗಲ್ಲ, ಅನನುಕೂಲಕ್ಕಾಗಿ ವಿಷಾದಪಡಿಸ್ತೇವೆ ಅಂತೇಳಿ ತಿಳಿಸಿದ್ದಾರೆ. ಅವರು ಕೂಡ ಜಾಯಿನ್ ಆದಾಗ 20 ಜನರ ಮೇಲಿನ ಸದಸ್ಯರು ಈ ಒಂದು ಸಾಲಿನಲ್ಲಿ ಸೇರ್ತಾ ಇದ್ದಾರೆ ಅಂತ ಹೇಳುವಕ್ಕೆ ನನಗೆ ಸಂತೋಷ ಆಗ್ತದೆ. ನನ್ನೊಟ್ಟಿಗೆ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಅಷ್ಟೇ ಒಂದು ಸಾಮಾಜಿಕವಾಗಿ ಲಯನ್ಸ್ ಸೇರೋ ಮೊದಲೇ 10 ವರ್ಷದ ಮೊದಲೇ ನಾವುದೇ ಒಂದು ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಎನ್ನುವಂಥ ಸಾಮಾಜಿಕ ಒಂದು ಸಂಸ್ಥೆಯನ್ನು ಒಟ್ಟುಗೂಡಿಸಿ ಹಿರಿಯರ ಆಶೀರ್ವಾದದೊಂದಿಗೆ ತನ್ನದಾದ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ. ಆದರೆ ಲಯನ್ಸ್ನ ಮುಖಾಂತರ ಸೇವೆಯೊಂದಿಗೆ ಈಗಾಗಲೇ ನಮ್ಮ ಡಿಸ್ಟಿಕ್ನ ಈಗ ಬರುವಂಥ ಸಂಜಯ್ ಶೆಟ್ಟಿ ಅವರು ಗವರ್ನರ್ ಅವರು ಏನೊಂದು ದೇವೋದ್ದೇಶ ಇಟ್ಟಿದ್ದಾರೆ, ಲವ್ ಶೇರ್ ಕೇರ್ ಅಂತ. ನಾವು ಪ್ರೀತಿಯೊಂದಿಗೆ ಸೇವೆಯನ್ನು ಹಂಚಿಕೆ ಮಾಡುವ ನಮ್ಮ ಮುಖಾಂತರ 1000 ಲಕ್ಷಗಟ್ಟಲೆ ಜನಕ್ಕೆ ಯಾರಿಗೆ ಅವಕಾಶ ಸಿಗ್ತದೆ ರಾಷ್ಟ್ರದಾದ್ಯಂತ ವಿಶ್ವದಾದ್ಯಂತ ಲಯನ್ಸ್ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ವಿಶ್ವಾಸಾದ್ಯಂತ ಸಂಸ್ಥೆ, ಇಂಥ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ ನನ್ನ ಪಾಲಿಗೆ ಒದಗಿ ಬಂದಿರುವಂಥ ಈ ಸಂದರ್ಭದಲ್ಲಿ ಇದು 10ನೇ ವರ್ಷದಲ್ಲಿ ನಾನು ಈ ಒಂದು ಕೆಲಸದಲ್ಲಿ ನನ್ನ ಈ ಅಧ್ಯಕ್ಷ ಸ್ಥಾನದಲ್ಲಿ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಉತ್ತಮ ಕೆಲಸವನ್ನು ಮಾಡಲು ಚಿರವಾಗಿ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಅಂತ ಹೇಳುತ್ತಾ, ಅದೇ ರೀತಿ ತಾಯಿ ಮಂಗಳಾಂಬಿಕೆಯ ಆಶೀರ್ವಾದದೊಂದಿಗೆ ಈಗಾಗಲೇ ನಾವು PVMJF ಅದರಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಿರಿಯರೆಲ್ಲರೂ ಕೂಡ ನನ್ನ ಒಂದು ಸಹಕಾರದೊಂದಿಗೆ ಒಳ್ಳೆಯ ಸೇವೆಯನ್ನು ಮಾಡಲಿಕ್ಕೆ ಈಗಾಗಲೇ ಇನ್ನೊಬ್ಬರು ಘೋಷಣೆಯನ್ನು ಮಾಡಿದ್ದಾರೆ. ಅದೇ ರೀತಿ ನಾವು ಯಾವುದೇ ಒಂದು ಕೆಲಸವನ್ನು ನಮ್ಮ ಗಳಿಸುವುದಕ್ಕಿಂತ ಜಾಸ್ತಿ ನಾವು ಒಂದು ಸಮಾಜದೊಟ್ಟಿಗೆ ಗೂಡುವುದೇ ಅದೊಂದು ಕೆಲಸ. ಅದೇ ರೀತಿ ನಾವು ಲಯನ್ಸಲ್ಲಿ ನಾವು ಕೇವಲ ನಾನು ಒಂದು ಲಯನ್ಸನ್ನು ಹೇಗೆ ಒಂದು ವ್ಯವಸ್ಥಿತವಾಗಿ ನಾವು ನೋಡ್ತಾ ಇದೀವಿ ಅಂದರೆ, ಇತ್ತೀಚಿನ ಕಾಲಗಳಲ್ಲಿ ಲಯನ್ಸ್ ಅಂದರೆ ಯಾರಿಗೂ ಕೂಡ ಈ ಸೇವೆಯ ಮಹತ್ವವಾದ ವಿಷಯವನ್ನು ಲಯನ್ಸಲ್ಲಿ ಮೆಂಬರ್ ಆದಮೇಲೆ ಇದರೊಟ್ಟಿಗೆ ಒಡಗೂಡಿ ಒಂದು ಸಂಘಟನಾತ್ಮಕವಾಗಿ ತೊಡಗಿಸಿದಲ್ಲಿ ಮಾತ್ರ ಲಯನ್ಸಿನ ಒಂದು ಉದ್ದೇಶ, ಲಯನ್ಸಿನ ಒಂದು ವಿಚಾರ ಗೊತ್ತಾಗುತ್ತೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಲಯನ್ಸ್ ಅಂದರೆ ಕೆಲವರಿಗೆ ನೋಡೋ ಮಟ್ಟದಲ್ಲಿ ಊಟ ತಿಂಡಿ ಏನೋ ಒಂದು ಅವರು ಎಂಜಾಯ್ಮೆಂಟ್ ಮಾಡ್ತಾರೆ ಅಂತ ಹೇಳುವಂಥ ಒಂದು ಸಂದೇಶ ಕೆಲವು ಕಡೆ ಇರ್ತದೆ. ಆದರೆ ಲಯನ್ಸಿನ ಬಗ್ಗೆ ನಿಜವಾದ ಅರ್ಥ, ಲಯನ್ಸಿನ ಉದ್ದೇಶವನ್ನು ನೋಡಬೇಕಾದ್ರೆ ಲಯನ್ಸನ್ನು ಹತ್ರದಿಂದ ಬಂದು ನೋಡಬೇಕು. ಲಯನ್ಸಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಸೇವೆ ಆಗ್ತದೆ, ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಏನು ಸೇವೆ ಆಗಿದೆ, ಏನು ಆಗ್ತದೆ, ಅದರ ನಮ್ಮ ಪಾಲು ಏನು ಅಂತೇಳಿ ವಿಚಾರ ಮಾಡಿದ್ರಲ್ಲಿ ಮಾತ್ರ ಲಯನ್ಸನ್ನು ಅರ್ಥಪೂರ್ಣವಾಗಿ ಅರ್ಥ ಮಾಡಲಿಕ್ಕೆ ಆಗ್ತದೆ ಅಂತೇಳಿ 10 ವರ್ಷದ ಲಯನ್ಸ್ ಅನುಭವದಲ್ಲಿ ನಾನು ಕಂಡುಕೊಂಡಿದ್ದೇನೆ. ಅದು ಯಾವುದ್ಯಾವುದು ವಿಚಾರದಲ್ಲಿ ಆರೋಗ್ಯ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ವಿದ್ಯಾ ಕ್ಷೇತ್ರದಲ್ಲಿ ಇರ್ಬೋದು, ನಮಗೆ ಅರಿವಿಲ್ಲದೆ ನಾವು ಹನಿ ಗೂಡಿ ಹಳ್ಳ ಅಂತ ಹೇಳ್ತೀವಿ. ಲಯನ್ಸಿನ ಪ್ರತಿಯೊಂದು ಸದಸ್ಯರ ಸೇವೆಯ ಬಾಬ್ತಲ್ಲಿ ಕೂಡ ಸೇವೆಯ ಮೂಲಕ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸುವಂಥ ಒಂದು ಸಂಸ್ಥೆ ಅದು ಲಯನ್ಸ್ ಸಂಸ್ಥೆ ಆಗಿದ್ರೆ ಅದು ರಾಜಕೀಯ ಪ್ರೇರಿತ ಶಕ್ತಿ ಅಲ್ಲ, ರಾಜಕೀಯವಾದ ಒಂದು ಸಂಘಟನೆ ಅಲ್ಲ, ಅದು ಯಾವುದೋ ಜಾತಿಗೆ ಸೀಮಿತ ಸಂಘಟನೆ ಅಲ್ಲ. ಸೇವೆಯೇ ಇದರ ಜಾತಿ, ಸೇವೆಯ ಉದ್ದೇಶ. ಸೇವೆ ಅಂದರೆ ಲಯನ್ಸ್ ಅಂತ ಹೇಳುವಂಥ ಮಟ್ಟದಲ್ಲಿ ನಾವೆಲ್ಲರೂ ಅರ್ಥ ಮಾಡಬೇಕಾದ್ರೆ ಲಯನ್ಸ್ ಅನ್ನು ಹತ್ರದಿಂದ ಕಂಡವರಿಗೆ ಮಾತ್ರ ಗೊತ್ತಾಗ್ತದೆ ಅಂತ ಹೇಳುವ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಇದೀಗ 2022-23 ಸಾಲಿನ ಅಧ್ಯಕ್ಷ ಸ್ಥಾನದಲ್ಲಿದ್ದು ನನಗೆ 2 ಸೆಕ್ರೆಟರಿ ಹಾಗೂ ಟ್ರೆಜರರ್. ಈಗ ನಾನು ಹೇಳ್ಬೇಕಂತ ಹೇಳಿದ್ರೆ 2 ಮಹಿಳಾ ಮತ್ತು ಒಂದು ಪುರುಷನಿಂದ 2 ಮಹಿಳೆಯರು ಇರ್ತಾರೆ ಅಂತ ಹೇಳ್ತಾರೆ. ಆದರೆ ಈ ಲಯನ್ಸ್ ಕ್ಲಬ್ನಲ್ಲಿ ಈ ಅಧ್ಯಕ್ಷ ಸ್ಥಾನದಲ್ಲಿ ಈ ಸಂಸ್ಥೆಯನ್ನು ಉತ್ತುಂಗ ಸ್ಥಿತಿಗೆ ಬರುವ 2023 ಮಟ್ಟದಲ್ಲಿ ನಮ್ಮ ಈಗಾಗಲೇ ನಮ್ಮ ಮೇಲಿನವರು ಹೇಳಿದರು, ಇದು ಆಗಮನವಾಗಿದ್ದೀರಾ, ಇದು ನಿರ್ಗಮನವಾಗುವಾಗ ನಿಮ್ಮ ಇದೇ ರೀತಿಯ ಹುಮ್ಮಸ್ಸು, ಇದೇ ರೀತಿಯ ವಿಜೃಂಭಣೆ, ಇದೇ ರೀತಿಯ ಆಡಂಬರ ಬೇಕಂತ ಹೇಳುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ನಮ್ಮ ಹತ್ರ ಹೇಳಿದ್ದಾರೆ. ಅದಕ್ಕೆ ಕಾರಣವಾಗುವಂಥ ಇಡೀ ಮಂಗಳಾದೇವಿಯ ನಮ್ಮ BOD ಇರ್ಬೋದು, ಇಡೀ ಪ್ರತಿಯೊಂದು ಸದಸ್ಯರ ನಮ್ಮ ಇಂದಿನ ಆಸರೆ ಆದ ಅವರ ಒಂದು ಪ್ರೀತಿ ವಿಶ್ವಾಸವೇ ನನಗೆ ಚಿರಋಣಿಯಾಗಿದೆ. ಈ ಕ್ಲಬ್ ಅನ್ನು ಉತ್ತುಂಗ ಮಟ್ಟದಲ್ಲಿ ಜಿಲ್ಲೆಯಲ್ಲಿ ಕೊಂಡೋಗ್ಲಿಕ್ಕೆ ಇವರೆಲ್ಲರೂ ನನಗೆ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಅದಕ್ಕಾಗಿ ಈ ಪ್ರತಿಜ್ಞೆ ಮೂಲಕ ಹೇಳ್ತಾ ಇದ್ದೀನಿ, ಕಳೆದ ಸಾಲಿಗಿಂತೂ ಈ ಸಾಲಿನಲ್ಲಿ ಏನು ನಮಗಿಂದ ಆಗಬೇಕು ಅದಕ್ಕೆ ಉತ್ತಮ ಸೆಕ್ರೆಟರಿ. ಯಾಕೆಂದ್ರೆ ಈಗಾಗಲೇ ಹಿರಿಯ ಎರಡು ನಮ್ಮ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ.
ಒಬ್ಬರು ನಮ್ಮ ರಾಮಣ್ಣ ಅವರು ಅವರು ಹಿರಿಯ ಅವರನ್ನು ನೋಡಿ ನಾನು ಎಷ್ಟೋ ವರ್ಷದ ಮೊದಲೇ ಲಯನ್ಸ್ಗೆ ಬರೋ ಮೊದಲೇ 20 ವರ್ಷದ ಮೊದಲೇ ಅವರ ಲಯನ್ಸ್ ಜೀವನವನ್ನು ಕಂಡಿದ್ದೀನಿ. ಅವರೇ ನನಗೆ ಒಂದು ಲೆಕ್ಕದಲ್ಲಿ ಆ ಒಂದು ಹುಮ್ಮಸ್ಸು ಕೊಡಲಿಕ್ಕೆ ಅವಕಾಶ ಈ ಲಯನ್ಸಲ್ಲಿ ಸಿಗ್ಬೋದು. ಇನ್ನೊಬ್ಬರು ನಮ್ಮ ಗೋಮ್ಸ್ ಅವರು ನಮ್ಮ ಮಂಗಳದೇವಿ ಕ್ಲಬ್ನ ಗವರ್ನರ್ ಆಗಿ ಅವರ ಮಟ್ಟದ ಕೆಲಸವನ್ನು ಹೇಗೆ ಮಾಡಿದ್ದಾರೆ ಅಂದರೆ ಅದು ಕೂಡ ನಮಗೆ ಒಂದು ಮಾರ್ಗದರ್ಶನ. ಅವರ ಧರ್ಮಪತ್ನಿ ನಮ್ಮ ಟ್ರೆಸರರ್ ಆದ ಕಾರಣ ಅವರು ಟ್ರೆಸರರ್ ಆಗಿದ್ದಾರೆ. ಅದೇ ರೀತಿ ಮೋಹನ್ ಆಳ್ವಾರ್ ಅವರ ಧರ್ಮಪತ್ನಿ ಮಲ್ಲಿಕಾ ಅವರು ನನಗೆ ಸೆಕ್ರೆಟರಿ ಆಗಿದ್ದಾರೆ. ಆದ ಕಾರಣ ಇಬ್ಬರು ಕೂಡ ಒಳ್ಳೆ ಪಿಲ್ಲರ್ ನನ್ನೊಟ್ಟಿಗೆ ಇದ್ದಾರೆ. ಆ ರೀತಿ ಪಿಲ್ಲರ್ ಇದ್ದ ಕಾರಣ ನಮ್ಮ ಬಿಲ್ಡಿಂಗ್ ಶಾಶ್ವತವಾಗಿ 100 ವರ್ಷಕ್ಕಿಂತ ಮೇಲೆ ಹೋಗುವಂತ ಈ ಒಂದು ಸಂಸ್ಥೆಗೆ ಅವಕಾಶ ಸಿಗ್ತದೆ. ಈ ಮಂಗಳದೇವಿಯಲ್ಲಿ ನನಗೆ ತುಂಬಾ ಆಶೀರ್ವಾದ ಸಿಗ್ತದೆ. ನಿಮ್ಮೆಲ್ಲರ ಪ್ರೀತಿ, ಇವತ್ತು ಬಂದಿರುವಂಥ ಎಲ್ಲ ಜನರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳುತ್ತಾ ಈ ಅಧ್ಯಕ್ಷತೆ ನೆಲೆಯಲ್ಲಿ ಮಾತಾಡಲು ಅವಕಾಶ ಕೊಟ್ಟಿರುವಂಥ ಈ ಮಂಗಳದೇವಿ ಎಲ್ಲ ಸದಸ್ಯರಿಗೆ ಎಲ್ಲರಿಗೂ ಕೂಡ ಆತ್ಮಪೂರ್ವಕವಾಗಿ ತಲೆಬಾಗುತ್ತಾ ನನ್ನ ಮಾತನ್ನು ಕೊನೆಗಾಣಿಸ್ತೀನಿ. ಜೈ ಹಿಂದ್, ಜೈ ಲೈನಿಸಮ್. ಲಾಂಗ್ ಲೈಫ್. District Coordinator, District Governance Program. Welcome you to our club installation program. ನಾವು ಸರ್ವಿಸ್ ಪ್ರಾಜೆಕ್ಟ್ಸ್ ಸೇವಾ ಕಾರ್ಯಕ್ರಮಗಳು 14 ಸೇವಾ ಕಾರ್ಯಕ್ರಮಗಳು ಇವೆ. ಅದರಲ್ಲಿ ಸುಮಾರು 8 ಸೇವಾ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಾದ ಅನಿಲ್ ದಾಸರವರೇ ನೀಡಿದ್ದಾರೆ. ಅವರ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಅವರು ಮತ್ತು ಆಶಾಲತಾರವರು ಸೇರಿಕೊಂಡು ಹಲವು ಸರ್ವಿಸ್ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ನಾನು ಸರ್ವಿಸ್ ಪ್ರಾಜೆಕ್ಟ್ ಹೆಸರು ಹೇಳ್ತೇನೆ, ಆಗ ನಮ್ಮ ಅಧ್ಯಕ್ಷರು ಸಂಬಂಧಪಟ್ಟವರಿಗೆ ಆ ಅಮೌಂಟ್ ಅನ್ನು ಕೊಡಬೇಕಂತ ಕೇಳಿಕೊಳ್ತೀವಿ. 10,000 ಟು ಚೈತನ್ಯ ಸೇವಾ ಪ್ರತಿಷ್ಠಾನ ಚಾರಿಟೇಬಲ್ ಟ್ರಸ್ಟ್ ಬೆಳ್ತಂಗಡಿ. ಒಳ್ಳೆ ಕಾಟಿಪಲ್ ಅವರವರು ಬಂದಿದ್ದಾರೆ, ಬರಬೇಕು, ದಯವಿಟ್ಟು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ಒಂದು 10,000 ರೂಪಾಯಿಯನ್ನು ಪದ್ಮಶ್ರೀ ಅವರಿಗೆ ಕೊಟ್ಟಿರ್ತಾರೆ. ಪದ್ಮಶ್ರೀ ಅವರು ದಯವಿಟ್ಟು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಫೈನಾನ್ಷಿಯಲ್ ಹೆಲ್ಪ್ ಆಫ್ ₹5,000 ಟು ಮಾಧವ ಬಂಗೇರ ಕಾಪಿಕಾಡ್ ಫಾರ್ ಟ್ರೀಟ್ಮೆಂಟ್ ಡ್ಯೂ ಟು ಆಕ್ಸಿಡೆಂಟ್. ಅಪಘಾತದಿಂದ ಸ್ವಲ್ಪ ಅವರಿಗೆ ತೊಂದರೆ ಆಗಿತ್ತು. ಒಂದು ಚಿಕ್ಕ ಸಹಾಯವನ್ನು ಅವರು ತಗೊಳ್ಬೇಕು. ಮಾಧವರ ಮನೆಯವರು ಯಾರು ಬಂದಿದ್ದಾರೆ, ಗೀತಾ ಅಂತ. ಫಾರ್ ಹೋಮ್ ನೀಡ್ಸ್, ಮನೆ ಖರ್ಚಿಗಾಗಿ ಶ್ರೀಮತಿ ರೇವತಿ ಕಾಪಿಕಾಡ್ ಅವರಿಗೆ ಒಂದು 5,000 ರೂಪಾಯಿ. ಅದೇ ಫೈನಾನ್ಷಿಯಲ್ ಹೆಲ್ಪ್ ಟು ₹5,000 ಟು ಶ್ರೀ ರಾಮಚಂದ್ರ ಫಾರ್ ಟ್ರೀಟ್ಮೆಂಟ್. ಅವರಿಗೆ ಕೂಡ ಒಂದು ಅಪಘಾತ ಆಗಿತ್ತು. ಸಂಬಂಧಪಟ್ಟವರು ಸ್ವಲ್ಪ ಅದನ್ನು ಬಂದು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತೊಂದು ಆರ್ಥಿಕ ಸಹಾಯ ಶ್ಯಾಮಲಾರವರಿಗೆ, ಶ್ಯಾಮಲಾ ಮತ್ತು ಶೇಖರ್ ಅವರು ಕುಂಪಲದವರು, ಅವರು ಕೂಡ 5,000 ರೂಪಾಯಿಯನ್ನು ಚೆಕ್ಕನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಮತ್ತೊಂದು ಲಲಿತಾರವರಿಗೆ, ಕೂಡ್ಲಿನ ಲಲಿತಾ, ಶ್ರೀಮತಿ ಲಲಿತಾರ ಅವರಿಗೆ ಒಂದು ಟ್ರೀಟ್ಮೆಂಟಿಗೆ ಕೊಟ್ಟ ದುಡ್ಡನ್ನು ಕೂಡ ಅವರು ತಗೊಳ್ಬೇಕು. ಹಾಗೆ ಮತ್ತೊಂದು ವಾಟರ್ ಬೆಡ್ ಅನ್ನು ದಿವಾಕರ್ ಕುಲಾಲ್ ಅವರಿಗೆ ಕೊಟ್ಟಿರ್ತೇವೆ. ಅದನ್ನು ಪದ್ಮಶ್ರೀ ಅವರ ಮನೆ ಹತ್ತಿರದ ಸುಷ್ಮಿತಾ ಅವರಿದ್ದಾರೆ, ಅವರು ಬಂದು ಅವರಿಗೆ ಮುಟ್ಟಿಸ್ಬೇಕಂತ ವಿನಂತಿ. ಸುಷ್ಮಿತಾ ಕಾರ್ಕಳ. ವಾಟರ್ ಬೆಡ್ ಅನ್ನು ಸ್ವೀಕರಿಸಬೇಕು. ಈಗ ಒಂದು ವೀಲ್ ಚೇರ್ ಅನ್ನು ಲೀನಾ ಡಿಸೋಜರಿಗೆ ಲಯನ್ ಹರೀಶ್ ಶೆಟ್ಟಿ ಅವರು ನೀಡಿರುತ್ತಾರೆ. ದಯವಿಟ್ಟು ಅವರ ಪರವಾಗಿ ಅವರ ಮನೆಯವರು ಅದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಎಜುಕೇಷನ್ ಫಂಡಿಗೆ ಲೋಕೇಶ್ ರವರು 10,000ವನ್ನು ಮಲಯಾಳಿ ಬಿಲ್ಲವ ಸಂಘ ಬೋಳಾರ ಇವರಿಗೆ ನೀಡಿರುತ್ತಾರೆ. ದಯವಿಟ್ಟು ಕಾರ್ಯದರ್ಶಿ ಅವರು ಹಾಗೂ ಭಗವತಿ ಕ್ಷೇತ್ರದ ಸದಸ್ಯರಾದ ಜಯಂತ್ರವರು ಅದನ್ನು ಸ್ವೀಕರಿಸಬೇಕು. ಲೋಕೇಶ್ ರವರು ಅನ್ನದಾನಕ್ಕಾಗಿ 10,000 ರೂಪಾಯಿ ಕೊಟ್ಟಿರ್ತಾರೆ ಕುದ್ರಳ್ಳಿ ಭಗವತಿ ಕ್ಷೇತ್ರಕ್ಕೆ, ಅದನ್ನು ಕೂಡ ಸ್ವೀಕರಿಸಬೇಕು. ಸ್ಕೂಲ್ ಫೀಸ್ ₹5,000ವನ್ನು ನಮ್ಮ ಶಾಂಬಿವರಯ್ಯ ಅವರು ಪ್ರಕೃತಿ ಆಳ್ವ ಅವರಿಗೆ ನೀಡಿರ್ತಾರೆ. 8th ಸ್ಟ್ಯಾಂಡರ್ಡ್ ಆಫ್ ಶ್ರೀ ರಾಮಕೃಷ್ಣ ಸ್ಕೂಲ್, ಶಾಂಭವಿ ಆಳ್ವರವರು. ಮಲಾರಾಯ ದೇವಸ್ಥಾನಕ್ಕೆ ಸಂಜ್ಯೋತಿ ಶೇಖರ್ ಅವರು 10,000 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅದನ್ನು ನಮ್ಮ ರಾಮನ್ ಆಳ್ವರು ಸ್ವೀಕರಿಸಬೇಕಂತ ಕೇಳಿಕೊಳ್ತೇನೆ. ಹಾಗೆ ಎಜುಕೇಷನ್ ಫಂಡಿಗೆ ಅಂದರೆ ಯುವ ವಾಹಿನಿಗೆ ₹10,000 ರೂಪಾಯಿಯನ್ನು ಯಶಾಂತ ಪೂಜಾರಿ ಅವರು ನೀಡಿರ್ತಾರೆ. ಅದನ್ನು ಸಂಬಂಧಪಟ್ಟವರು ಅವರ ಬಳಿ ಕಲೆಕ್ಟ್ ಮಾಡಬೇಕಾಗಿ ಕೇಳಿಕೊಳ್ತೇನೆ. ಈಗ ನಾವು ನಮ್ಮಲ್ಲಿ 13 ಜನ, ಈಗಾಗಲೇ ತಿಳಿಸಿದಂತೆ 13 ಜನ MJF ಆಗಿರ್ತಾರೆ. 13 ಜನರಲ್ಲಿ 11 ಜನ MJFನಿಂದ PMJF ಆದವರು.
ಹಾಗೆ ಪ್ರಥಮವಾಗಿ ಅನಿಲ್ ದಾಸ್ MJF ಆದವರು, ಅವರಿಗೆ ಹೂವನ್ನು ನಮ್ಮ ಚೀಫ್ ಗೆಸ್ಟ್ ಆದ ಮೆಲ್ವಿನ್ ಡಿಸೋಜಾ ಅವರು ನೀಡಬೇಕಾಗಿ ಕೇಳ್ತೇನೆ. ಹಾಗೆ ಶ್ರೀನಿವಾಸ್ ಕೂಳೂರು ಕೂಡ MJF ಆಗಿದ್ದಾರೆ. ಅವರು ನಮ್ಮ ಅಧ್ಯಕ್ಷರಿಂದ ಹೂವನ್ನು ಸ್ವೀಕರಿಸಬೇಕಾಗಿ ಶ್ರೀನಿವಾಸ್ ಕೂಳೂರು. ಮುಂದೆ MJFನಿಂದ PMJF ಆದವರು ದಿನೇಶ್ ರಾವ್, ಹರೀಶ್ ಕೆ ಶೆಟ್ಟಿ, ಹರೀಶ್ ಶೆಟ್ಟಿ, ಲೋಕೇಶ್ ಬೋಳಾರ್, ರೊನಾಲ್ಡ್ ಗೋಮ್ಸ್, ಸಂತೋಷ್ ವಿ ಪೂಂಜಾ, ಸುರೇಶ್ ರೈ, ತಾನಾ ಶೆಟ್ಟಿ ಬೋಳಾರ್, ಪ್ರದೀಪ್ ಕುಮಾರ್ ಶೆಟ್ಟಿ, ಯಶವಂತ್ ಪೂಜಾರಿ, ರಘುರಾಮ್ ರೈ. ನಾಯಕನಾದ ನಾನು ಹೇಳುವುದೇನೆಂದರೆ, ವರ್ಷ 21-22ರ ಕಾಲಾವಧಿಯಲ್ಲಿ ಲಯನ್ಸ್ ಕ್ಲಬ್ ಮಂಗಳದೇವಿಯ ಪ್ರೆಸಿಡೆಂಟ್ ಆಗಿ 18 ವರ್ಷದ ಅನುಭವದ ಚಮತ್ಕಾರದಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ನಾವು ನಡೆಯುವ ಒಳ್ಳೆ ಉದ್ದೇಶದ ದಾರಿಯಲ್ಲಿ ಹೂವು ಮುಳ್ಳು ಕಲ್ಲು ಇರಬಹುದು, ಸಹಜ. ಅದನ್ನೆಲ್ಲ ಬದಿಗೆ ಸರಿಸಿ ಮನುಷ್ಯ ಸಹಜವಾದ ಸಿಟ್ಟನ್ನು ಗಾಳಿಸಿ ಹಿತಮಿತವಾಗಿ ಬಳಸಿ, ಜೊತೆಗೆ ನಗುಮುಖದ ಅಸ್ತ್ರವನ್ನು ಬಳಸಿ ಧೈರ್ಯದಿಂದ ಮುಂದಕ್ಕೆ ಜಾಣ್ಮೆಯ ನಡಿಗೆ ಇಟ್ಟು ಒಳ್ಳೆಯ ಸರ್ವಿಸ್ ಪ್ರಾಜೆಕ್ಟ್ಗಳು ಲಯನ್ಸ್ನಲ್ಲಿ ಕಾಲಕಾಲಕ್ಕೆ ನಡೆಯುವ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೆ ಬಹಳ ಚಂದ ರೀತಿಯಲ್ಲಿ ಮಾಡಿದ ಆತ್ಮತೃಪ್ತಿ ನಮಗಿದೆ ಮತ್ತು ಆ ದೇವಿಯ ಅನುಗ್ರಹ ಇದೆ ಎಂದು ನಾನು ಆತ್ಮೀಯವಾಗಿ ಭಾವಿಸಿದ್ದೇನೆ. ಇದಕ್ಕೆಲ್ಲ ಲಯನ್ಸ್ ಕ್ಲಬ್ಬಿನ ಎಲ್ಲ ಮೆಂಬರುಗಳು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ್ದಾರೆ. ಅವರಿಗೂ ಮತ್ತು ನನ್ನ ಕ್ಲಬ್ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸಿದ ಲಯನ್ ಜ್ಯೋತಿ ಚಂದ್ರ ಮತ್ತು ಟ್ರೆಜರರ್ ಆನಂದ್ ಶೆಟ್ಟಿ ಅಗರಿ ಅವರಿಗೂ ಮತ್ತು ನನ್ನ BOD ಮೆಂಬರ್ಸ್ IDPG ಮತ್ತು ಕ್ಲಬ್ಬಿನ PDG RC ZC ಮತ್ತು ನನ್ನ ಹಿತೈಷಿ ಮಾರ್ಗದರ್ಶಕರಿಗೂ ವಂದಿಸುತ್ತಾ, ವರ್ಷ 22-23ರ ಕಾಲಾವಧಿಯ ಪ್ರೆಸಿಡೆಂಟ್ ಆಗಿ ಅಧಿಕಾರ ವಹಿಸಿಕೊಂಡಿರುವ ಲಯನ್ ಅನಿಲ್ ದಾಸ್ ಮತ್ತು ಅವರ ಟೀಮಿಗೂ ಮತ್ತು ಅವರ ಕಾಲಾವಧಿಯಲ್ಲಿ ಒಳ್ಳೊಳ್ಳೆ ಕೆಲಸವನ್ನು ಮಾಡುವಂತಾಗಲಿ ಎಂದು ಹಾರೈಸುತ್ತಾ ನನ್ನ ಕಿರು ಭಾಷಣದಿಂದ ವಿರಮಿಸುತ್ತಿದ್ದೇನೆ. ಜೈ ಹಿಂದ್. ಅವಕಾಶಗಳಿಗೆ ವಂದನೆ. ನಮ್ಮ ಪ್ರಸಾದ್ ರೈ ಕಲ್ಲಿಮಾರ್ ಅವರು ಡಿಸ್ಟ್ರಿಕ್ಟ್ ಅಡ್ವೈಸರ್ ಈವೆಂಟ್ಸ್ ಆ್ಯಂಡ್ ಸೆಲೆಬ್ರೇಷನ್ಸ್ ಮಂಗಳ ಗಂಗೋತ್ರಿ ಅವರು ಬಂದಿದ್ದಾರೆ. ಅವರ ಇರುವಿಕೆಯನ್ನು ಗುರುತಿಸಿದ್ದೇವೆ. ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಮತ್ತು ಸ್ಮಿತಾ ಡಿಸೋಜಾ ಅವರಿಗೆ ಚಿಕ್ಕ ಹಾಗೂ ಚೊಕ್ಕ ಕಾರ್ಯಕ್ರಮವನ್ನು ಏರ್ಪಡಿಸಲಿದ್ದೇವೆ. ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಮೆಲ್ವಿನ್ ಡಿಸೋಜಾ ದಂಪತಿಯವರ ಹತ್ರ ಕೇಳಿಕೊಳ್ಳುತ್ತೇವೆ. ಅಧ್ಯಕ್ಷರು ಅವರ ಮಾತಾಪಿತರನ್ನು ಗೌರವಿಸಿ ಆಶೀರ್ವಾದ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಪರಿಚಯಿಸಿದಂಥ ತುಪ್ಪೇಕಲ್ಲು ನರಸಿಂಹ ಶೆಟ್ಟರು ಬಂದೊಂದು ಗೌರವವನ್ನು ಸ್ವೀಕರಿಸಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ. ತುಪ್ಪೇಕಲ್ಲು ನರಸಿಂಹ ಶೆಟ್ಟರು ನಮ್ಮ ಅನಿಲ್ ದಾಸರನ್ನು ನಮ್ಮ ಕ್ಲಬ್ಬಿಗೆ ಇಂಟ್ರೊಡ್ಯೂಸ್ ಮಾಡಿದವರು. P. Anil Kumar, Cabinet Secretary, please. Presiding Officer, Lion Anil Das. Installing Officer, respected First BDG, Lion Dr. Melvin D'Souza. Respected PDG, Lion Ronald Gomes. Dignitaries on the dais, respected PDGs in the audience. My dear members of Lion's family who are present over here. At the outset, my apologies for arriving late for this program. I was at Sakleshpur. Today morning we had the second PSC seminar at Sakleshpur. The program ran quite late. It got concluded at 2:45 and we started at 3:20. I reached here straight away, didn't go home. Extremely sorry for again coming late. Well, having said that, today's installing officer, Lion Dr. Melvin D'Souza, I didn't witness his major part of the installation, but I have been a part of his installation at least on three or four occasions, and going by his standards, I am sure that he would have done an excellent installation today also. I could see a little bit. I am sure that he would have done a great job. My compliments to you for the good job that you have done. Ladies and gentlemen, being the Cabinet Secretary, whenever the club gets new members, it is something which makes me as well as the governor and the whole district very happy. I came to know that this club is going to be strengthened by additional 16 hands. Congratulations to the office bearers and all the incoming new members. Similarly, PMJFs and MJFs. Once again, I congratulate all the, I think it is 13 PMJFs and 2 MJFs. And I wish to tell this audience that as of now, we are sitting on 128 PMJFs and MJFs as of. By no means it's a meager number. I congratulate all the MJFs and PMJFs who have come forward making use of the bonanza of incentive offered by the district governor, which is standing at rupees 20,000. Besides, you are going to enjoy the incentives offered by region chairpersons and zone chairpersons. Proceeding further, my wholehearted compliments to outgoing President Lion Suresh Nayak, the outgoing President Lion Jyoti Chandra, the outgoing Secretary Lion Anand Shetty, the outgoing Secretary, for the fabulous job that you have done. And my best wishes to incoming President Lion Anil Das. When I was the club secretary, he was the Secretary of Lions Club Mangala Devi. My best wishes to Anil and his team of office bearers, Lion Malika Alva as the Secretary and Lion Anita Gomes as the Treasurer. I also wish the whole club a great year 2022-23. Well, ladies and gentlemen, as I have been always telling, July 30th, please save the date for the cabinet installation at Father Muller Convention Center, Pumpwell, for the district cabinet installation. As district governor has already told, the incentive for MJF is rupees 20,000. Please make use of it, and we wholeheartedly welcome all those prospective MJFs and PMJFs to enroll on or before 25th of July. The PST seminars are going on in full swing. We had the second seminar today. The third one will be on 23rd at Modubidri, and the last one will be on 24th here at this very same venue. Without taking much of your time, I once again wish the incoming office bearers and the whole club a great year. Thank you. ಎಡಿಷನಲ್ ನಾವು 89 ನಿಮಿಷದಲ್ಲೇ ಮುಗಿಸಿದ್ದೇವೆ ನಾವು. ಅದು ನಮ್ಮ ಡಿಸ್ಟಿಕ್ಕಿನ ಒಂದು ಗಮನಕ್ಕೆ ಅಷ್ಟೇ. ರೀಜನ್ ಚೇರ್ಪರ್ಸನ್ ಲಯನ್ ಜ್ಯೋತಿ ಎಸ್ ಶೆಟ್ಟಿ ಅವರು ಫೆಲಿಸಿಟೇಷನ್ ಮಾಡಬೇಕಂತ ಕೇಳಿಕೊಳ್ತೇನೆ. ಇವತ್ತಿನ ಸಮಾರಂಭದ ಅಧ್ಯಕ್ಷರಾದ ಅನಿಲ್ ದಾಸ್ರವರೇ ಹಾಗೂ ಪದಗ್ರಹಣ ಕಾರ್ಯವನ್ನು ನೆರವೇರಿಸಿದ ಡಾಕ್ಟರ್ ಮೆಲ್ವಿನ್ ಡಿಸೋಜರವರೇ ಹಾಗೂ ಮಾಜಿ ರಾಜ್ಯಪಾಲರಾದ ರೊನಾಲ್ಡ್ ಗೋಮ್ಸ್ ರವರೇ
ಹಾಗೂ ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಲಯನ್ಸ್ ಬಂಧಿಸುತ್ತಿರುವ ಕಳೆದ ಅವಧಿಯ ಅಧ್ಯಕ್ಷರಾದ ಸುರೇಶ್ ನಾಯ್ಕ್, ಕಾರ್ಯದರ್ಶಿಯಾದ ಜ್ಯೋತಿ ಚಂದ್ರ ಹಾಗೂ ಕೋಶಾಧಿಕಾರಿಯಾದ ಆನಂದ್ ಇವರು ಮಾಡಿದ 1 ವರ್ಷದ ಸೇವೆಗೆ ಅಭಿನಂದನೆಗಳು. ಹಾಗೆಯೇ ಈ ಅವಧಿಯಲ್ಲಿ ಅಧ್ಯಕ್ಷರಾದ ಅನಿಲ್ ದಾಸ್, ಕಾರ್ಯದರ್ಶಿ ಮಲ್ಲಿಕಾ ಆಳ್ವ, ಕೋಶಾಧಿಕಾರಿ ಅನಿತಾ ಗೋಮ್ಸ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಿಮ್ಮ ಅವಧಿಯಲ್ಲಿ ಮಂಗಳದೇವಿ ಲಯನ್ಸ್ ಕ್ಲಬ್ ಉತ್ತಮ ಸೇವೆಯನ್ನು ಸಮಾಜಕ್ಕೆ ನೀಡಿ ಅತ್ಯುತ್ತಮ ಕ್ಲಬ್ ಹಾಗೂ ಅತ್ಯುತ್ತಮ ಅಧ್ಯಕ್ಷರಾಗಿ ಮೂಡಿ ಬರಲಿ ಎಂದು ಆಶಿಸುತ್ತೇನೆ. ಇವತ್ತು ಪದಗ್ರಹಣ ಸಮಯವನ್ನು ನೆರವೇರಿಸಿದ ಮೆಲ್ವಿನ್ ಡಿಸೈಸರ್ಗಳಿಗೂ ಶುಭ ಹಾರೈಸುತ್ತೇನೆ. ಮಾಜಿ ರಾಜ್ಯಪಾಲರಾದ ರೊನಾಲ್ಡ್ ಗೋಮ್ಸ್ ರವರ ಅವಧಿಯಲ್ಲಿ ವಲಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಲು ಅವಕಾಶ ನೀಡಿದ್ದನ್ನು ನಾನು ಇಲ್ಲಿ ಸ್ಮರಿಸುತ್ತಿದ್ದೇನೆ. ಹಾಗೆಯೇ ಈ ಕ್ಲಬ್ಬಿನಿಂದ 11 PMJF 2 ನೀಡಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದಕ್ಕೆ ನನಗೆ 10,000ದಂತೆ ಪ್ರೋತ್ಸಾಹವನ್ನು ನೀಡಿಸಿ ನನ್ನ ವಲಯಾಧ್ಯಕ್ಷರಾದ ಸಂಜೋತ್ ಶೇಖ್ ಹಾಗೂ ಅಧ್ಯಕ್ಷರಾದ ಅನಿಲ್ ದಾಸ್ ರವರಿಗೆ ನನ್ನ ಮನದಾಳದ ಕೃತಜ್ಞತೆಗಳು. ಯಾಕೆಂದರೆ ನನ್ನ ಭಾರ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅವರು. ಇನ್ನು ಮುಂದೆ ಕೂಡ ಹೀಗೆ ನಿಮ್ಮ ಸಹಕಾರ ಇರಲಿ ಎಂದು ಆಶಿಸ್ತೇನೆ. ಹಾಗೆಯೇ ಮಂಗಳದೇವಿಯ ಕ್ಲಬ್ಬಿನಿಂದ ಒಂದು ಹೊಸ ಕ್ಲಬ್ ಮಾಡಲು ಮುಂದೆ ಬಂದಿದ್ದಾರೆ. ಅದಕ್ಕಾಗಿ ನಾನು ಕೂಡ ಮಂಗಳದೇವಿ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ಶುಭವನ್ನು ಹಾರೈಸುತ್ತೇನೆ. ಹೆತ್ತವರಿಂದ ಮಗಳಿಗೆ ಒಂದು ದೊಡ್ಡ ಉಡುಗೊರೆಯಾಗಿ ನೀಡಿದ್ದಾರೆ. ಹಾಗೆ ನಿಮ್ಮ ಕ್ಲಬ್ಬಿಗೆ ಎಲ್ಲ ಮಂಗಳದೇವಿಯ ಆಶೀರ್ವಾದ ಇರಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಗೆ 13 ಜನಕ್ಕೆ 1,30,000 ಕೊಟ್ಟಿರ್ತಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಹಾಗೂ ನಮ್ಮ ಝೋನ್ ಚೇರ್ಪರ್ಸನ್ ಸಂಜ್ಯೋತಿ ಶೇಖರ್ ಅವರು ಕೂಡ 1,30,30,000 ರೂಪಾಯಿ ನಮ್ಮ ಕ್ಲಬ್ಬಿಗೆ MJFಗೆ ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರಾದ ಅನಿಲ್ ದಾಸರವರು 1,30,30,000 ಪಡೆದ, ಅಂದರೆ 3,90,000 ರೂಪಾಯಿ ನಮ್ಮ ಈ ಮೂವರಿಂದಲೇ ನಮಗೆ ಬಂದಿದೆ. ನಮಗೆ ಒಂದು ಪ್ರೋತ್ಸಾಹ. ನಿಮಗೆಲ್ಲರಿಗೂ ಧನ್ಯವಾದ. ದೇವರು ಒಳ್ಳೇದು ಮಾಡಲಿ ನಿಮಗೆ. ಈಗ PDG ಅರುಣ್ ಶೆಟ್ಟಿ ಅವರು ಫೆಲಿಸ್ಟೇಷನ್. ನಾನಾ ಸಂಘದ ಅಧ್ಯಕ್ಷ ಮಾತಾದ ಇತ್ತೆ ಲಯನ್ಸ್ ಅಧ್ಯಕ್ಷರಾಯನ ಬಂಗಾರದ ಪಟ್ಲೇರು ಅನಿಲ್ ದಾಸರೇ ವೇದಿಕೆ ರಾರಾಜಿಸುನ ಮೂಜಿ ಮೇಟ್ಟು ಈಚ್ ಅದರ್ ಜೋಡಿಲು ಮೆಲ್ವಿನ್ ಗೋಮ್ಸ್ ಬೊಕ ರಾಮೋನ್ ಆಳ್ವ ಜೋಡಿಲೆ ರಡ್ಡು ಪನವದ ಗುರುಕಾರ್ನಕ್ಲು ಪನಲ್ಲಿ ಆಲ್ಮೋಸ್ಟ್ ಲೈಕ್ ದುಡ್ಡು 1,30,000 ಕೊರ್ತಿನ ರಡ್ಡು ಮಲ್ಲದ್ದೇನಿಲು ಜೊತೆಕಲ ಸಂಜೋತ್ ಶೇಖರ್, ಮಾಜಿ ಚಮತ್ಕಾರದ ಅಧ್ಯಕ್ಷೆ ಸುರೇಶ್ ನಾಯ್ಕ್ ಬೊಕ್ಕ ಮುಲ್ ಸೇರಿದಿನ ಮಾಜಿ ಗವರ್ನರ್ಲ ಮಾತಾ ಎನ್ನ ಲಯನ್ಸ್ ಬಂದಲೆ ಉದಯ್ ಪೊಗ್ನಾಗ ಯಾನು ಜಸ್ಟ್ ಉದಯ್ ಬರೋಂತೆ ಹಾಲ್ದಲ್ಲಿ ದಾದ ಒಂದು ಡ್ಯಾನ್ಸ್ ಮಾತ ಒಂದು ಅವಾರ್ಡ್ ಫಂಕ್ಷನ್ ಅಂದ ಆಲೋಚನೆ ಅಂತ ಬಂದಾಗ ಇಂಕೆ 2-3 ಜನ ನಮಸ್ಕಾರ ಕೊರಿಯರು ಆತನೊಂದು ಇನಿ 14 ಜನಟ್ಟು ಒರಿಯನ ಗುರುತ ಕೇಂದ್ರ ಬೇರೆ ಆತನಗ ನಮ್ಮ ತಾರನಾಥ್ ಶೆಟ್ಟಿ ಬಂಡೇರು ಬೇರೆ ಪಾಸ್ಟ್ ಗವರ್ನರ್ 6 ಜನ ಮೂಲೆ ಅರಿತ ಇಡೀ ತಿಂಗಳು ಬರ್ತೀನಿ ಪಾತ್ರ ನೋಡ್ ಮೈಕಿಡ್ ಪಾತ್ರ ನೋಡ್ತೀನಿ ಹೋಗ್ತೀನಿ ಇಲ್ಲ 6ನೇ ವರ್ಷದ ಐತ ಇಡೀ ತಿಂಗಳ ಒಂದೇ ಕೆಲಸ ರೀ ಮಂಗಳದೇವಿ ಬೊಕ್ಕ ಎಂಕ್ ಈ ಕೆಲವು ವರ್ಷದ ಒಂಜಿ ಐಡಿಯಲ್ ಕೇಟರ್ಸ್ ಬೊಕೊಂಜಿ ಅರುಣ್ ಶೆಟ್ರು ಅರೆ ಈ ರಡ್ಡಿ ಜನ ಮಂಗಳದೇವಿದ ಫಂಕ್ಷನ್ ಒಂದು 6ನ ವನಸ್ ಎಲ್ಲಂಜಿ ಫೆಲಿಸ್ಟೇಷನ್ ಇನಿ ಭಾರಿ ಖುಷಿ ಒಂದಲ್ಲು ಈ ಹೊಸ ಅಧ್ಯಕ್ಷರು ಈ ಫಸ್ಟ್ he came, he saw and conquered ಅಂತ ಪಂಪೇರು ಬೇರೆ ಇನಿ he has already conquered the Lions district 317D ಬನಲ್ಲಿ ಬೇರೆ ಬಹುಶಃ ಇನ್ನಿತ್ತ ಫಸ್ಟ್ ಯಶ್ನ ಪಿಕ್ಚರ್ದಲ್ಲೇ ಕಾರಣ KGF ಇಂದರ್ನ ಮಾತ್ರ ADF ಅನಿಲ್ ದಾಸ್ ಫಂಡ್ ಅಧ್ಯಕ್ಷರೇ ಭಾರಿ ಖುಷಿ ಅಂಡ್ ಇತ್ತೆ ಏನು ಒಂದಿಕೇನು ಅನಿಲ್ ಡನ್ಕೇನು ಇತ್ತೆ ನಿಖಿಲ ಕ್ಲಬ್ ದಕ್ಲಾಗಿ ದೇನಿಗೆ ಕೊಡ್ದಾಂಡ್ ಇಂಕೆಲ್ಲ ಕ್ಲಬ್ ಬೇತ ಕ್ಲಬ್ ದಕ್ಲಾಗಿದಲ್ಲ MJF ದೇನಿಗೆ ಒಂದು ಪಾಯಿಂಟ್ ಸೀರೆ ಕೊಡ್ಕ
ಕೊರೋನಾ इकडे भारी संतोष आहे. ಬಹುಶಃ 2-4 महिन्याकडे इकडे गेलो तर कोरोना निघले पॉइंट्स निघले ಬೆಸ್ಟ್ ಕ್ಲಬ್ ಹೀಗೆ ಪಡು ಎನಿವೆ ಪ್ರಥಮ ದಿನ ಸೂಪರ್ ಶೋ ಫಸ್ಟ್ ಶೋ ಇಸ್ ಆಲ್ವೇಸ್ ಫ್ಯಾಂಟಾಸ್ಟಿಕ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆಲ್ಸೋ ಟು ದ outgoing team of Suresh, Jyoti and Anand. Wish you great for excellent work done last year. Melvin, as usual, was superb in his induction. Melvin, idonji patara pandar. Anil Das iregora onji kai koddu bangarda enma ungara iri rappaven ಆ ಬತ್ತಿ ಸೆಕೆಂಡ್ ಕೊಡಿ ಕೊಡ್ಲಿ ಇರು ಫಸ್ಟ್ ವಿಡಿಜಿ ಅದು ಬೈದಾರಿತ್ತೆ ಬರ್ತಿ ವರ್ಷ ಅದನ್ನ ಕೂಡ ಗಟ್ಟಿ ಕೈ ಬತ್ತನ್ಲೆ ಇನ್ನ ಇಯರ್ ಸೂಪರ್ ಅಪ್ಪ ನಾರಾಯಣ್ ಬಿಡೋರ್ಚಿ ಬೊಕ್ಕ ಭಾರಿ ಸಂತೋಷ ಬಂಡ ಎಲ್ಲ ಟೈಮ್ದ ಲೈನೆಸ್ ಕೋಆರ್ಡಿನೇಟರ್ ಮಲ್ಲಿಕ್ ಅಕ್ಕ ಈ ಸರಿ ಸೆಕ್ರೆಟರಿ ಆದಿಲ್ಲ ರಂಜ ದಾಲ ಪೋಡಿಗೆ ಜವಾಬ್ ನಿಖಲ ಸರ್ವಿಸ್ ಆಕ್ಟಿವ್ ಬಾರಿ ಶೋಕದ ರಿಪೋರ್ಟಿಂಗ್ ಮಲ್ಪೇರು ಮಲ್ಲಿಕ್ ಅಕ್ಕ ಏಪಲ ಒಂಜಿ ಪನ್ಯ ಪಾತ್ರ ಎದುರು ದಾಟದ ಪೋಪಿನ ಒಂಜಿ ಹೊತ್ತು ಅವು ಯಾನೆ ಗವರ್ನರ್ ಆದ ತೂತೆ ಬೊಕ್ಕ ನಿಖಲೆ ಒಂಜಿ ಬಾರಿ ಖುಷಿ ಬಂಡ ಅನಿತಾ ಈ ಸರಿ ಟ್ರೆಜರರ್ ಅದುಲ್ಲೇರು ದಾದ ದುಡ್ಡು ಬತ್ತ ಅಂತ ಕಮ್ಮಿ ಅಣ್ಣ ಮಲ್ಲೆ ಜಾರು ಬೊಕ್ಕೊಂಜಿ ಸಂಸ್ಥೆ ಚೆಕ್ ಸೈನ್ ಬೋರ್ಡ್ ಸನ್ ರೈಸ್ ಚೆಕ್ ಸೈನ್ ಬೋರ್ಡ್ ನಾರಿ ಒಂತ ಚೆಕ್ ಒಂತ 2 ಇಂಚಿ ತಿರ್ಗ ಅಣ್ಣ ಅಂಡು ಅವಕಾಶ ಆ ಬಾತ ಎನ್ನ ಪ್ರೀತಿದ ಮಂಗಳ ದೇವಿ ಪ್ರತಿಯೊಂದು ಸದಸ್ಯರಿಲ್ಲ ಆ 14 ಹೊಸ ಸದಸ್ಯರಿಲ್ಲ ఒక 14 NGF ನಗಲಿಲ್ಲ ಕೈ ಮುಗಿಯಂದ್ರೆ ಎನ್ನ ದೊಡ್ಡ ಪಾತ್ರ ಮುಗಿಪ್ಪೆ ಕೇಳಿಕೊಳ್ತೇನೆ. ನಮ್ಮದೇ ಕ್ಲಬ್ ಅವರು ಮಿಲಾಗ್ರೀಸ್, ನಾವು ಸ್ಪಾನ್ಸರ್ ಮಾಡಿದ ಕ್ಲಬ್. ನಮ್ಮನ್ನು ಸ್ಪಾನ್ಸರ್ ಮಾಡಿದ ಮ್ಯಾಂಗ್ಳೂರ್ ಕ್ಲಬ್ ಅರುಣ್ ಶೆಟ್ಟಿ ಅವರು ಮಾತಾಡಿದ್ದಾರೆ. ಈಗ ನಮ್ಮ JK ರಾವ್ ಅವರು ಮಾತಾಡ್ತಾರೆ. President of this illustrious club, Lion, my very intimate friend Lion Anil Das, chief guest my dear friend Melvin, my cabinet treasurer and my fellow PDG, rainy season, winter season and summer. ಹಾಗೆ ಇದು ಕೂಡ ಇದೊಂದು ಇನ್ಸ್ಟಾಲೇಷನ್ ಸೀಸನ್ ಇದೆ. ಎಲ್ಲ ದಿನ ಪ್ರತಿದಿನ ಇನ್ಸ್ಟಾಲೇಷನ್ ಆಗ್ತದೆ. ನಿನ್ನೆ ಒಬ್ಬರು ನನಗೆ ಫೋನ್ ಮಾಡಿದ್ರು, ಸರ್ ಇದು ಎಂಕಲ್ನಿಂದಕ್ಕೆ ಬರೋಡು, ನನಗೆ ತೂಕ ಅತ ಇರು ಬರೋಡೆ ಬೈಜನ ಪೂಜೆ ದಾ ಹೇಗೆ ಹೇಳಿದೆ ಅತ್ತ ನಿಖಿಲ್ ಮುಜ್ಜಿನ ಜನ ಡೈಲಿ ಬರ್ತಾರೆ. ಹೇಳ್ಬೋದು ಯಾನ್ ಒಂಜಿ ಅರುಣ್ ಒಂಜಿ ಗೋಮ್ಸ್ ಒಂಜಿ ಪತ್ರವು ಇನ್ನು ಬೈಜಿ ಇತ್ತೆಂಕ್ ತೋಜುಲ್ ಬುಕ್ಲು ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ PDG ಬಿಡ್ದು ಪರ್ಮನೆಂಟ್ ಡಿನ್ನರ್ ಗೆಸ್ಟ್ ಮಲ್ಪೇರು ಎಂಕ್ಲೇನ ಬಕ್ಕ ಮರಣಿ ಎಂಚಿನ ಅಂಡ ನಾನು ಒಂದು ನ್ಯೂ ಮ್ಯಾಂಗ್ಳೂರ್ ಕ್ಲಬ್ಬಿನ ಒಂದು ಇನ್ಸ್ಟಾಲೇಷನ್ಗೆ ಹೋಗಿದ್ದೆ. ಆ ದಿನ ಅವರು ಅಬೂಬಕರ್, ನಮ್ಮ ಒಳ್ಳೆ ಆತ್ಮೀಯ ಫ್ರೆಂಡ್, ಮೈ ಫ್ಯಾಮಿಲಿ ಫ್ರೆಂಡ್ ಆಲ್ಸೋ, ಅಬೂಬಕರ್ ಕುಕ್ಕಾಡಿ ಅವ್ರದ್ದು ಅಲ್ಲಿ ಇದಾಯ್ತು. ಆಮೇಲೆ ಇಲ್ಲಿ ಕೂಡ ನಮ್ಮ ಕೊಡಿಯಂಬಲ್ ಕ್ಲಬ್ ಇದ ಇನ್ಸ್ಟಾಲೇಷನ್ ಇತ್ತು. ನಾನು ಹಾಗೆ ಅಲ್ಲಿ ಹೋಗಿ ಇಲ್ಲಿ ಬರುವಾಗ ಓದ್ತಾ ಇತ್ತು. ಅರುಣ್ ಕೇಳಿದ್ರು, ತಾನೆ ಇರು ಇಲೆಕ್ಷನ್ ಉಂಟು, ನಾನು ಒಂಜಿ ಎಲೆಕ್ಷನ್ಗೆ ಉಂಟದಕ್ಕೆ ಎಕ್ಕಿಲ್ ಮುಟ್ಟಾಗ ದೇವರೇ ಕೂಡ ಬಿಡ್ತು. ಮೆಲ್ವಿನ್ ವಾಸ್ ಎನಿವೆ, ಜೋಕ್ಸ್ ಅಸೈಡ್, ಇವತ್ತು ತುಂಬಾ ಸಂತೋಷ. ಇಟ್ಸ್ ಎ ಗ್ರೇಟ್ ಆನರ್ ಟು ಬಿ ಕಾಲ್ಡ್ ಹಿಯರ್ ಟು ಫೆಲಿಸಿಟೇಟ್ ಒನ್ ಆಫ್ ದ ಫೈನೆಸ್ಟ್ ಕ್ಲಬ್ಸ್. ಒಂದು ಐ ಥಿಂಕ್ ಬೈ ನಂಬರ್ ದಿಸ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಕ್ಲಬ್ ಇಫ್ ಐ ಆಮ್ ನಾಟ್ ಮಿಸ್ಟೇಕ್. 100 ಜನ ಸದಸ್ಯರು, ಒಂದು 100 ಸೆಂಚುರಿ ಹೊಡೆದ್ರು ಇವತ್ತು. 16 ಜನ ಸದಸ್ಯರು. ಏನ್ರಿ ಇದೊಂದು ಕ್ಲಬ್, ಇದರ ವಿಷಯ ಹೇಳಲಿಕ್ಕೆ ತುಂಬಾ ಇದೆ. ಅಂಡ್ ನಾನು ಇರ್ಬೇಕಾದ್ರೆ ಈ ಕ್ಲಬ್ ಕಾರಣ. ಬಿಕಾಸ್ ನನ್ನ ಮಾತೃ ಸಂಸ್ಥೆ ಮಿಲಾಗ್ರಿಸ್ ಅನ್ನು ಹುಟ್ಟು ಹಾಕಿದೀವರೇ 28 ವರ್ಷಗಳ ಹಿಂದೆ. ಅದು ಅಲ್ಲಿಬ್ಬರು ಇದ್ದಾರೆ, ಅವ್ರನ್ನ ಯಾವಾಗಲೂ ಇಲ್ಲ ದೂರದಿಲ್ಲ. ದಿನೇಶ್ ರಾವ್ ಬ್ರಾಟ್ ಮೀ ಟು ಲಯನಿಸಮ್. ಸಂಧ್ಯಾ ಮತ್ತೆ ಇಲ್ಲಿ ಈ ಕ್ಲಬ್ ಅಲ್ಲಿ ಹೆಚ್ಚು ರಿಲೇಟಿವ್ಸ್ ಇರುವುದು ಈ ಒಂದು ಕ್ಲಬ್ ಅಲ್ಲಿ ನಂದು ಗೊತ್ತು ನಿಮ್ಗೆಲ್ಲ. ಮತ್ತೆ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಇರುವುದು ಕೂಡ ಈ ಕ್ಲಬ್ ಅಲ್ಲಿ. ಬಿಕಾಸ್ ಐ ನೋ ದೆಮ್ ಈಚ್ ಒನ್ ಬೈ ನೇಮ್ ಆಲ್ಸೋ, ಮೆನಿ ಆಫ್ ದೆಮ್. ದೇ ಆರ್ ಆಲ್, ಇಲ್ಲಿ ತಾರನಾಥ್ ಶೆಟ್ಟಿ ಇರ್ಬೋದು, ದ ಒನ್ ಹೂ ಹೆಲ್ಪ್ ಮೈ ಡಾಟರ್ ಇನ್ ಗಿವಿಂಗ್ ಬ್ಲಡ್.
ಇದೆಲ್ಲ ಈ ಒಂದು ಸಂಬಂಧ ಉಂಟಲ್ಲ, ಇದು ಈ ಮಂಗಳದೇವಿಯೊಟ್ಟಿಗೆ ಇರುವ ಸಂಬಂಧ ನಿಜವಾಗಿಯೂ ಅನನ್ಯ. ಮಂಗಳಾದೇವಿಯ ಹೆಸರಲ್ಲಿ ನಡೆಯತಕ್ಕಂಥ ಈ ಕ್ಲಬ್, ಆ ಮಂಗಳಾದೇವಿ ಎಲ್ಲ ಲಯನ್ಸ್ ಕ್ಲಬ್ನ ಮಂಗಳಾದೇವಿಯ ಎಲ್ಲ ಸದಸ್ಯರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಹಾರೈಸ್ತೇನೆ. ಕಳೆದ ವರ್ಷ ಸುರೇಶ್ ನಾಯ್ಕರು ಹೇಳಿದ್ರು, ಈಗ ಚಮತ್ಕಾರ ಲೀಡರ್ ಅಂತ. ವೆಲ್ ಡನ್ ಸುರೇಶ್, ಯು ಹ್ಯಾವ್ ಡನ್ ಅ ಗುಡ್ ಜಾಬ್ ವಿತ್ ಚಂದ್ರಿಕಾ ಅಂಡ್ ಜ್ಯೋತಿ ಅಂಡ್ ವಸಂತ್, ಆನಂದ್ ಅಗರಿ. ಮೈ ಕಾಂಪ್ಲಿಮೆಂಟ್ಸ್ ಟು ಯುವರ್ ಟೀಮ್. ಒಂದು ಆಮೇಲೆ ಈ ವರ್ಷ ಒಂದು ಹೊಸ ಅಧ್ಯಕ್ಷರು, ನನ್ನ ಆತ್ಮೀಯರು. ವಾಟ್ ಎ ಗ್ರ್ಯಾಂಡ್ ಎಂಟ್ರಿ. ನಾನು ತುಂಬಾ ಲಯನ್ಸ್ ಇದಕ್ಕೆ ಹೋಗಿದ್ದೆ, ಇನ್ಸ್ಟಾಲೇಷನ್ಗೆ ಹೋಗಿದ್ದೆ, ಲಯನ್ಸ್ ಇನ್ಸ್ಟಾಲೇಷನ್ ಕೂಡ ಮಾಡಿದ್ದೆ. ಆದರೆ ಇಷ್ಟರವರೆಗೆ ಈ ಸೂಪರ್ ಫಾಸ್ಟ್ ಇಂಜಿನ್ ಒಂದು ಹೇಗೆ ಹೋಗ್ತದೆ ಹಾಗೆ ಒಂದು ಪಟ ಪಟ ಪಟ. ನಾನು ನಮ್ಮ ಶೇಖರಣ್ಣ ಅಂತ ಹೇಳಿದ್ದೀನಿ, ಇಂಜಿನ ಪಾತ್ರ ಅದು ನಿರರ್ಗಳ, ಒಂದು ಫುಲ್ ಸ್ಟಾಪ್ ಎಂಥದ್ದು ಇಲ್ಲ, ಟಕ್ 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 ಟಕ್. ಅದೇನು ರಿಯಲಿ ಐ ಥಿಂಕ್ ಅವರು ಹೇಳಿದ್ದನ್ನು ನಾನು ಹೇಳ್ಬೇಕಾದ್ರೆ ಅರ್ಧ ಗಂಟೆ ಬೇಕು ನನಗೆ, ಬೇರೆ ಯಾರಿಗೆ ಹೇಗೆ ಸರ್, ಅಷ್ಟು ಫಾಸ್ಟ್. ಆ್ಯಂಡ್ ಇಟ್ ವಾಸ್ ಫ್ಲಾಲೆಸ್, ಫ್ಯಾಂಟಾಸ್ಟಿಕ್. ಅದು ಮಾತಿನಲ್ಲೇ ಗೊತ್ತಾಗ್ತದೆ. ಈ ವರ್ಷ ನಂಬರ್ 1 ಕ್ಲಬ್, ಎಲ್ಲ ಆಸೆ ಬಿಡಿ ಬೇರೆ ಕ್ಲಬ್ನವರು. ನಂಬರ್ 1 ಕ್ಲಬ್ ಇಸ್ ಮಂಗಳಾದೇವಿ. ಆ್ಯಂಡ್ 16 ನ್ಯೂ ಮೆಂಬರ್ಸ್. ಇಷ್ಟು PMJF, MJF. ನಿನ್ನೆ ಇವರು ಹರೀಶ್ ಅಳ್ವ ಈಗ ಹೇಳಿದ್ರು, ಎಲ್ಲ ಕಾಂಡ ಮುಟ್ಟ ಎಕ್ಸ್ಟೆಂಡ್ ಮಲ್ತನ ಕುಡೋಗಿ 2-3 ಜನ PMJF. ಆ ಪಾಪ ಜ್ಯೋತಿ ಮತ್ತೆ ಸಂಜೋತ ನೋಡ್ತಾರೆ ಇನ್ನೆಷ್ಟು ಬರ್ಬೋದು ಅತ್ತೆ ಎಕ್ಸ್ಟೆಂಡ್ ಮಲ್ಪಲ್ಲಿ ಇರಗಿ ಎಲ್ಲ ಕಾಂಡ ಮುಟ್ಟ ಕೂಡ ಮಳ್ಳೆ ಮುಡ್ಚಿಗೆ. Anyway, very well done, and your contributions will go a long way, because ಇಂಥ ಇದು ನಾನು ಮೊನ್ನೆ ಗೋಮ್ಸ್ ಹತ್ರ ಹೇಳಿದ್ದೆ, ಒಂಜಿ 2 ವಾರಗೆ ಯಾನು ನಿಖಲ್ ಕ್ಲಬ್ ಸೇರೋ ಡಗಾಡಿ ಮಕ್ಕ ಪಿರ ಬರ್ತೇನೆ ದಯಗ್ ಅತಿ 50,000 ಒಂಜಿ ಇನ್ನುಂಡು. ಬಟ್ ಐ ಆಲ್ಸೋ ಗೇವ್ ಮೈ MJF to my club. My club also is enrolling about 4 or 5 PMJFs, and I'm sure Sanjeet, with this love, share and care, he will do a great job, and he will supersede everybody's records, and records are meant to be broken. ಹಾಗೆ ಸಂಜೀತ್ ಇದ್ದಾರೆ, ಮತ್ತೆ ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಬ್ರಾಂಡ್ ಶೀನ್ ಕೂಡ ಅವರು ಹೇಳಿದ್ದಾರೆ, ಟುಗೆದರ್ ವಿ ಕ್ಯಾನ್. You remember what is our slogan? See, our slogan has been copied by the international president, together we can, and all of you together with this great president, he will do a fantastic job. ಇನ್ನು ನಮ್ಮ ಪದಗ್ರಹಣಾಧಿಕಾರಿ ಮೆಲ್ವಿನ್ ಏನ್ರಿ ಅದು, ಆ ಮನುಷ್ಯ ಈ ಪದಗ್ರಹಣ ನೋಡಿದೆ ಒಂದು ಚಂದ. ಅವರ ಮಾತು, ಅವರ ಎಕ್ಸ್ಪ್ರೆಷನ್, ಅವರ ಕೈ ಸನ್ನೆಗಳು, ಇಟ್ ಇಸ್ ಟೂ ಗುಡ್. ಐ ಥಿಂಕ್ ನೆಕ್ಸ್ಟ್ ಇಯರ್ ಇಟ್ ವಿಲ್ ಬಿ ಎ ಫ್ಯಾಂಟಾಸ್ಟಿಕ್ ಇಯರ್ ಫಾರ್ our Lionism, and he will take over as the governor. I wish you the very, very best, and you deserve to be a international director and president also. And I wish you the very, very best. God bless all of you. Thank you very much for the opportunity. July 26th, Tuesday, Lions Club Kaveri, PDG Ronald Gomes is the installation officer. July 27th, Kudla Club installation are in this hall, Lions Club, Lions Seva Mandir, Malligatte. ನೆಕ್ಸ್ಟ್ ನಮ್ಮ ಅಧ್ಯಕ್ಷರು ಒಂದು 4-5 ಜನಕ್ಕೆ ಒಂದು ಹೂ ಕೊಡಬೇಕಂತ ನಮ್ಮ ಕೇಳಿಕೊಂಡಿದ್ದಾರೆ. ಹಾಗೂ ನಮ್ಮ ಸಂಸ್ಥೆಯ ಒಬ್ಬರು ನಿರ್ದೇಶಕರಾಗಿರುವಂಥ ಮಹೇಶ್ ಅವರು ಬಂದಿದ್ದಾರೆ. ನಮ್ಮ ಆಶಾಲತಾ ಅವರ ಅವರು ಬಂದು ಒಂದು ಗೌರವ ಸೂಚಕವಾಗಿ ಒಂದು ಹೂವನ್ನು ತಗೊಳ್ಬೇಕಂತ ವಿನಂತಿ. ಅದೇ ರೀತಿ ನಮ್ಮ ಕುಲಾಲ ಸಂಘದ ಪದಾಧಿಕಾರಿಗಳಲ್ಲಿ BN ನಾರಾಯಣ್ ಅವರು, ಅದೇ ರೀತಿ ಪ್ರಕಾಶ್ ಬಿಲಿಕೂರು, ರಂಜಿತ್ ಅವರು ಬಂದಿದ್ದಾರೆ. ದಯವಿಟ್ಟು ಅವರು ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕಂತ ವಿನಂತಿ. ನಮ್ಮ ಕುಲಾಲ ಮಾತೃ ಸಂಘದ ಜಿಲ್ಲಾಧ್ಯಕ್ಷರು ಮೈಲೂರು ಅವರು ಆಗಮಿಸಿದಾರಂತೆ. ಅವರು ಕೂಡ ಬಂದು ನಮ್ಮ ಒಂದು ಗೌರವದ ಹೂಗು ತಗೊಳ್ಬೇಕಂತ ಕೊಳ್ತೀವಿ. ಹಾಗೂ ನಮ್ಮ ತಲಪಾಡಿ ಕಬ್ಬಿನ
ಪ್ರಮುಖರು ಕೆಲವರು ಬಂದಿದ್ದಾರೆ, ಅವರು ದಯವಿಟ್ಟು ಬಂದು ವೇದಿಕೆಯಿಂದ ಒಂದು ಹೂವನ್ನು ತಗೊಳ್ಬೇಕಂತ ಕೇಳ್ತಿದ್ದೀನಿ. ಅದೇ ರೀತಿ ಮಂಜೇಶ್ವರ ಉಪ್ಪಳ ಕ್ಲಬ್ಬಿನ ಅಧ್ಯಕ್ಷರು ಬಂದು ಒಂದು ಹೂವನ್ನು ತಗೊಳ್ಬೇಕಂತ ವಿನಂತಿ. ಹೋದ ವರ್ಷದ ನಮ್ಮ ಸೆಕ್ರೆಟರಿ ಹಾಗೂ ಟ್ರೆಸರರಿಗೆ ನಾನೊಂದು ಕಿರುಕಾಣಿಕೆಯನ್ನು ಕೊಡುವುದು ನನ್ನ ಆದ್ಯ ಕರ್ತವ್ಯ. ಹಾಗಾಗಿ ನಾನು ಈಗ ನಮ್ಮ ಜ್ಯೋತಿ ಚಂದ್ರ ಅವರನ್ನು ಕರೆಯುತ್ತಿದ್ದೇನೆ. ಟ್ರೆಸರರ್ ಆನಂದ್ ಶೆಟ್ಟಿ ಅಗರಿಯವರು ಕಾರಣದಿಂದ ಇಲ್ಲಿ ಉಪಸ್ಥಿತಿ ಇಲ್ಲ, ಹಾಗಾಗಿ ಅವರ ಏನು ಕಿರುಕಾಣಿಕೆ ಉಂಟು ಅವರು ನೆಕ್ಸ್ಟ್ ಇದರಲ್ಲಿ ನಾನು ಕೊಡುವಂತ ಅರೇಂಜ್ಮೆಂಟ್ ಅನ್ನು ಮಾಡುತ್ತಿದ್ದೇನೆ ಹೇಳಿ ನನ್ನ ವಿಧಿ. Lion Mallika Aralva. On behalf of the Lions Club of Mangla Devi, members, I take this privilege to propose the vote of thanks. We are grateful to our guests, First VDG, Dr. Melvin D'Souza and Smita for accepting our invitation and gracing the occasion. The meticulous and superb induction of the new members and the installation of the new team was very inspiring. We shall try to inculcate the advice from you, sir. Thank you for that spectacular motivation and inspiration given to all of us. We wholeheartedly thank and express our gratitude to our President Anil Das and all respected dignitaries on the dais for honoring us with their presence and blessings. Our PDGs, cabinet members, PSTs of various clubs, Lion members, guests have honored us with their presence. We thank each one of you all. Our club membership has been increased today by 13 members. We thank the new members for accepting our invitation and becoming members of the Lion family. We'd also like to thank all the known and unknown hands that contributed for the success of this program. Last but not the least, we thank Lion Hari Shetty M for coordinating this program in a befitting manner. Kindly accept a rose from our President. ಪ್ರಾರ್ಥನೆ ಆಡಿದಂಥ ಸಂಧ್ಯಾ ಅವರವರು ಒಂದು ಹೂ ತಗೊಳ್ಬೇಕಂತ ವಿನಂತಿ. ನಮ್ಮ ಕ್ಲಬ್ಬಿನ 22 ಜನ ಕ್ಯಾಬಿನೆಟ್ ಮೆಂಬರ್ಸ್ ಬಂದಿದ್ದಾರೆ. ಅವರೆಲ್ಲರಿಗೂ ಈ ಹೂವಿನ ಮೂಲಕ ನಾವು ಗೌರವವನ್ನು ಸೂಚಿಸಿದ್ದೇವೆ. ಥ್ಯಾಂಕ್ ಯು. I, Anil Das, adjourn the meeting followed by fellowship and dinner.